ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯೋಗ ಥೆರಪಿಸ್ಟ್ ಆಗಿನೇ ಕ್ರಿಸ್ಟಲ್ ಎನರ್ಜಿ ಹೀಲರ್ ಆಗಿರುವಂತಹ ಸ್ವಾತಿ ಬಿ ಶೆಟ್ಟಿ ಅವರಿದ್ದಾರೆ. ಕ್ರಿಸ್ಟಲ್ ಅಂದ್ರೆ ಏನು ಅಂತ ಫಸ್ಟ್ ಗೆ ಹೇಳೋದಾದ್ರೆ, ನೇಚರಲ್ಲಿ ನೈಸರ್ಗಿಕವಾಗಿ ಭೂಮಿ ಅಡಿಯಲ್ಲಿ ಸಿಗುವಂತಹ ರತ್ನ ಅಂತ ಹೇಳ್ಬೋದು. ಈಗ ನನಗೆ ಇದೇ ಕ್ರಿಸ್ಟಲ್ ಮ್ಯಾಚ್ ಆಗ್ಬೋದು, ಇದೇ ನನಗೆ ಬೆಸ್ಟ್ ಅನ್ನುವಂಥದ್ದು ಹೆಂಗ್ ಗೊತ್ತಾಗುತ್ತೆ? ನಿಮ್ಮ ಸಮಸ್ಯೆಗಳನ್ನ ನಮ್ಮಲ್ಲಿ ಹೇಳಿದಾಗ ಅದಕ್ಕೆ ರಿಲೇಟೆಡ್ ಕ್ರಿಸ್ಟಲ್ಸ್ ಅನ್ನ ನಾವು ಸಜೆಸ್ಟ್ ಮಾಡುವಂಥದ್ದು ಅವರಿಗೆ. ನಮ್ಮ ಫ್ಯಾಮಿಲಿಯಲ್ಲಿ ಪೂರ್ವಜರಿಂದ ಅಂದ್ರೆ ನಮ್ಮ ತಾತ ಅವರೆಲ್ಲ ಈ ಎನರ್ಜೈಸ್ ಮಾಡ್ತಿದ್ರು, ದೃಷ್ಟಿಗೆ ನೂಲ್ ಕಟ್ಟುವಂಥದ್ದು ಮತ್ತೆ ಮೆಡಿಸಿನ್ಸ್ ಗಳನ್ನೆಲ್ಲ ಕೊಡುವಂಥದ್ದು ಮಾಡ್ತಾ ಇದ್ರು. ಅದರ ಥ್ರೂ ನನಗೆ ಇದ್ರ ಎನರ್ಜೈಸ್ ಮಾಡೋದೆಲ್ಲ ಗೊತ್ತಿತ್ತು. ಸೊ ಇದು ನಾನು ಹಾಕಿರೋದು ಪೈರೈಟ್ ಗ್ರೀನ್ ಕಲರ್, ಇದು ಎಮರಾಲ್ಡ್ ವಿತ್ ಟೈಗರ್ ಐ ಮಿಕ್ಸ್ ಆಫ್ 2 ಕ್ರಿಸ್ಟಲ್ಸ್. ಇದು ವಿಮೆನ್ಸ್ ರಿಲೇಟೆಡ್ ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು. ಈಗ ನಿಮಗೆ ರಿಲೇಶನ್ಶಿಪ್ ಇಶ್ಯೂಸ್ ಇದೆ, ಮತ್ತೆ ಪೀಸ್ ಆಫ್ ಮೈಂಡ್, ಸ್ಟೂಡೆಂಟ್ಸ್ ಗಳಿಗೆ ಕಾನ್ಸಂಟ್ರೇಷನ್ ಮತ್ತೆ ಫಿನಾನ್ಷಿಯಲಿ ಸಹ ಇದು ಸಪೋರ್ಟ್ ಮಾಡ್ತದೆ. ಅಮೆಥಿಸ್ಟ್ ಪಿಕಾಕ್ ಐ ಕ್ರಿಸ್ಟಲ್ಸ್ ಅಂತ ಹೇಳ್ತೇವೆ. ಹೆಲ್ತ್ ವೆಲ್ತ್ ಎರಡೂ ಸಹ ಸಪೋರ್ಟ್ ಆಗುತ್ತೆ ಈ ಕ್ರಿಸ್ಟಲ್ಸ್ ಅನ್ನ ಹಾಕೋದ್ರಿಂದ. ಸ್ಟೈಲಿಗೆ ಹಾಕ್ತಾರೆ, ಅವರಿಗೆ ಸಹ ಏನಾದ್ರೂ ಯೂಸ್ ಆಗಿರುತ್ತೆ ಅದರಿಂದ. ಅದರ ಪವರ್ ಗಿಂತ ಜಾಸ್ತಿ ಇರುವ ನೆಗೆಟಿವಿಟಿ ಅಬ್ಸರ್ವೆಂಟ್ ಆದಾಗ ಅದು ಅದರಷ್ಟಕ್ಕೆ ಕಟ್ ಆಗಿ ಹೋಗುತ್ತೆ. ನಾನು ಯೋಗವನ್ನ 4th ಸ್ಟ್ಯಾಂಡರ್ಡ್ ಅಲ್ಲಿ ಕಾಂಪಿಟೇಷನ್ಸ್ ಗೆ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಅದರಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡುವ ಅಂತ. ಹಾಗೆ ನಾನು ಯೋಗದಲ್ಲಿ MSc ಯೋಗಿಕ್ ಸೈನ್ಸ್ ಮಾಡಿ. ಇವಾಗ ಹಾಕೊಳ್ತೀವಿ ನಾವು, ಓಕೆ, ಬಟ್ 100% ಆಗಿ ಅದು ವರ್ಕ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅನ್ನುವಂಥದ್ದೊಂದು ಕ್ವಶನ್ ಇರುತ್ತೆ. ಫಸ್ಟ್ ನಾವು ಹಾಕುವಾಗ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಹಾಕಬೇಕು. ಇದನ್ನ ಹಾಕಿದಾಗ ನಾವು ಡ್ರಿಂಕ್ಸ್ ಮಾಡಬಾರ್ದು ಅನ್ನುವಂಥದ್ದು, ನಾನ್ ವೆಜ್ ತಿನ್ನಬಾರ್ದು ಅನ್ನುವಂಥದ್ದು, ಈ ತರ ಏನಾದರೂ ರೂಲ್ಸ್ ಇದೆಯಾ? ಬ್ಯಾಡ್ ಹ್ಯಾಬಿಟ್, ಅದು ಇಲ್ಲದಿದ್ರೆ ಒಳ್ಳೇದು. ಸೊ ಆ ಟೈಮಲ್ಲಿ ಅದು ಹಾಕಿದ್ರೆ ಅದು ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ. ರೇಟ್ ವೈಸ್ ಇರುತ್ತಾ ಹೇಗೆ ಅಂತ? ಎಲ್ಲಿಂದ ಎಲ್ಲಿವರೆಗೆ ರೇಟ್ ವೈಸ್ ಇರುತ್ತೆ? ಒಂದೊಂದು ಕ್ರಿಸ್ಟಲ್ಸ್ಗೆ ಒಂದೊಂದು ಅಮೌಂಟ್ಸ್ ಇರುತ್ತೆ. ಅವ್ರು ಯಾವ ಸ್ಟೈಲಲ್ಲಿ ಹೇಳ್ತಾರೆ ಆ ಸ್ಟೈಲಲ್ಲಿ ಮಾಡ್ಕೊಳ್ಬೋದು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರ. ಕಾಲ ಬದಲಾದ ಹಾಗೇನೆ ಇತಿಹಾಸದ ಹಲವಾರು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಇತಿಹಾಸದ ಆಧ್ಯಾತ್ಮಿಕ ವಿಚಾರ ಅಂತ ಹೇಳಿದಾಗ ಸದ್ಯದ ಮಟ್ಟಿಗೆ ತುಂಬಾ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇರುವಂತದ್ದು, ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅದು ಕ್ರಿಸ್ಟಲ್. ನೀವು ತುಂಬಾ ಜನ ಹೀರೋಗಳ ಕೈಯಲ್ಲಿ, ಹೀರೋಯಿನ್ಗಳ ಕೈಯಲ್ಲೆಲ್ಲ ಅಥವಾ ಬಿಸ್ನೆಸ್ ಮ್ಯಾನ್ಗಳ ಕೈಯಲ್ಲೆಲ್ಲ ಮಣಿಗಳಿಂದ ಪೋಣಿಸಿದಂತಹ ಒಂದು ಬ್ರಾಸ್ಲೈಟ್ ಅನ್ನ ನೋಡಿರ್ಬೋದು. ಇವೆಲ್ಲವೂ ಕೂಡ ಕ್ರಿಸ್ಟಲ್ಗಳು. ಇವುಗಳನ್ನ ಧರಿಸಿದಂತಹ ವ್ಯಕ್ತಿಗಳ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ, ಪಾಸಿಟಿವ್ ವೈಬ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು ಹಲವಾರು ಜನರ ನಂಬಿಕೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರಿಸ್ಟಲ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇದನ್ನು ಧರಿಸಿದಂತಹ ವ್ಯಕ್ತಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯಂತ ಬದಲಾವಣೆಗಳಾಗುತ್ತೆ, ಇವೆಲ್ಲ ವಿಚಾರಗಳನ್ನ, ಮಾಹಿತಿಯನ್ನ ನಿಮಗೆ ಕೊಡ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯೋಗ ಥೆರಪಿಸ್ಟ್ ಆಗಿನೇ ಕ್ರಿಸ್ಟಲ್ ಎನರ್ಜಿ ಹೀಲರ್ ಆಗಿರುವಂತಹ ಸ್ವಾತಿ ಬಿ ಶೆಟ್ಟಿ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವಾಗ ಕ್ರಿಸ್ಟಲ್ ಅನ್ನುವಂಥದ್ದು ತುಂಬಾ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ತುಂಬಾ ಜನ ಕೈಯಲ್ಲಿ ಹಾಕೊಳ್ತಾರೆ, ಬಟ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ. ಕೆಲವರು ಮಾಹಿತಿ ಇದ್ದು ಹಾಕೊಳ್ಬಹುದು, ಕೆಲವರಿಗೆ ಮಾಹಿತಿ ಇಲ್ಲದೆ ಹಾಕೊಳ್ತಾರೆ. ಬಟ್ ಈ ಕ್ರಿಸ್ಟಲ್ ಅಂದ್ರೆ ಏನು ಅಂತ ಫಸ್ಟ್ ಗೆ ಹೇಳೋದಾದ್ರೆ, ಕ್ರಿಸ್ಟಲ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ಗಿಫ್ಟ್ ಫ್ರಮ್ ಮದರ್ ಅರ್ತ್. ಅಂದ್ರೆ ನೇಚರಲ್ಲಿ ನೈಸರ್ಗಿಕವಾಗಿ ಭೂಮಿ ಅಡಿಯಲ್ಲಿ ಸಿಗುವಂತಹ ರತ್ನ ಅಂತ ಹೇಳ್ಬೋದು. ಸೊ ಇದು ಮನುಷ್ಯನ ಬಾಡಿ ಜೊತೆ ಅಂದ್ರೆ ಸಂವಹನ ಆದಾಗ, ಅಂದ್ರೆ ನಮ್ಮ ಬಾಡಿಯಲ್ಲಿ ಹಾಕೊಂಡಾಗ ಇದರಿಂದ ನಮಗೆ ಅದರಲ್ಲಿ ಎನರ್ಜಿ ತರಂಗಗಳು ಅಂತ ಇರುತ್ತೆ ಕ್ರಿಸ್ಟಲ್ಸ್ ಅಲ್ಲಿ. ಸೊ ಅದು ಬಾಡಿ ಜೊತೆ ಸೇರಿದಾಗ ಮನುಷ್ಯನಿಗೆ ಫಿಸಿಕಲ್ ಆಗಿ ಮತ್ತೆ ಮೆಂಟಲಿ ಹಾಗೂ ಆಧ್ಯಾತ್ಮಿಕವಾಗಿ ಪ್ರೋಗ್ರೆಸ್ ಆಗಲಿಕ್ಕೆ ಸಪೋರ್ಟ್ ಮಾಡ್ತಿದೆ ಅಂತ. ಓಕೆ, ಇವಾಗ ಕ್ರಿಸ್ಟಲ್ ಅಂತ ಹೇಳಿದಾಗ ನಾನು ಇದಕ್ಕೆ ಮುಂಚೆ ಹೇಳ್ದಾಗೆ ತುಂಬಾ ಜನ ಹಾಕೊಳ್ತಾರೆ ಅನ್ನುವಂಥದ್ದು. ಇದರ ಒಂದು ಪವರ್ ಅನ್ನುವಂಥದ್ದಾಗಿರ್ಬೋದು ಅಥವಾ ವೈಬ್ ಆಗಿರ್ಬೋದು, ನಮಗೆ ಎಷ್ಟು ದಿನದಲ್ಲಿ ಗೊತ್ತಾಗುತ್ತೆ ಅಂತ? ಹಾಕೊಂಡು ಒಂದು 1 ವೀಕಲ್ಲಿ ರಿಸಲ್ಟ್ ಬಂದವರು ಇದ್ದಾರೆ. ಕೆಲವರಿಗೆ ಅಷ್ಟು ಪಕ್ಕ, ಈಗ ನಾವು ಸೂಕ್ಷ್ಮ ಅಬ್ಸರ್ವೆನ್ಸ್ ಆಗಿದ್ರೆ ನಮಗೆ ಬೇಗ ಗೊತ್ತಾಗುತ್ತೆ ಅದರಲ್ಲಿ ಆಗಿರೋ ಡಿಫ್ರೆನ್ಸಸ್. ಇನ್ನು ಕೆಲವರಿಗೆ ಸ್ವಲ್ಪ ಒಂದು 1 ಮಂತ್ ಆಗಿ ಅವರಿಗೆ ಇಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ಅವರಿಗೆ ಆ ನಂತರ ಗೊತ್ತಾಗುತ್ತೆ. ಡಿಪೆಂಡ್ಸ್, ಅದು ಪರ್ಸನ್ ಇದು, ಎಲ್ಲ ಪರ್ಸನ್ಸ್ ಇದು ಎನರ್ಜಿ ಲೆವೆಲ್ ಸೇಮ್ ಇರುವುದಿಲ್ಲ. ಒಬ್ರೊಬ್ಬರ ಬಾಡಿ ಎನರ್ಜಿ ಲೆವೆಲ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಅದ್ರ ಮೇಲೆ ಅದು ಹೋಗ್ತದೆ. ಓಕೆ, ನೀವಾಗ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ಡಿಫ್ರೆಂಟ್ ಆಗಿ ಇರುತ್ತೆ ಅನ್ನುವಂಥದ್ದು. ಈಗ ನನಗೆ ಇದೇ ಕ್ರಿಸ್ಟಲ್ ಮ್ಯಾಚ್ ಆಗ್ಬೋದು, ಇದೇ ನನಗೆ ಬೆಸ್ಟ್ ಅನ್ನುವಂಥದ್ದು ಹೆಂಗ್ ಗೊತ್ತಾಗುತ್ತೆ? ಈಗ ಕೆಲವರು ಅವರಿಗೆ ಈ ರಾಶಿ ನಕ್ಷತ್ರದಲ್ಲಿ ಹೇಳಿದಾಗೆ ನಿಮ್ಗೆ ಈ ಕಲರ್ ಕ್ರಿಸ್ಟಲ್ಸ್ ಹಾಕ್ಬೋದು ಅಂತ ಹೇಳಿರ್ತಾರೆ. ಅದನ್ನು ಕೇಳ್ಕೊಂಡು ಬರೋರು ಸಹ ಇದ್ದಾರೆ. ಅದು ಬಿಟ್ಟರೆ ನಿಮ್ಮ ಸಮಸ್ಯೆಗಳನ್ನು ನಮ್ಮಲ್ಲಿ ಹೇಳಿದಾಗ, ಈಗ ನನಗೆ ವ್ಯಾವಹಾರಿಕವಾಗಿ ಈ ಥರ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದಾಗ ಅದಕ್ಕೆ ರಿಲೇಟೆಡ್ ಕ್ರಿಸ್ಟಲ್ಸ್ ಅನ್ನು ನಾವು ಸಜೆಸ್ಟ್ ಮಾಡುವಂಥದ್ದು ಅವರಿಗೆ. ಸೊ ಅವರ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೋಡಿ ಯಾವುದೆಲ್ಲ ಕ್ರಿಸ್ಟಲ್ಸ್ ಅನ್ನು ಹಾಕ್ಬೋದು ಅಂತ ಅವರಿಗೆ ನಾವು ಐಡಿಯಾಸ್ ಕೊಡ್ತೇವೆ. ಹಾಗೆ ಓಕೆ, ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಎಲ್ಲ ಹೇಗೆ ಅಂತ? ಆ್ಯಕ್ಚುಲಿ ನಾನು ರಾಕ್ ಹೌಂಡ್ ಅಂತ ಹೇಳ್ಬೋದು. ಸೊ ಐ ಯೂಸ್ ಟು ಕಲೆಕ್ಟ್ ಕ್ರಿಸ್ಟಲ್ಸ್ ಮುಂಚೆಯಿಂದ, ಬಟ್ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಮತ್ತೆ ನಾನು ಬೇಸಿಕಲಿ ಯೋಗ ಥೆರಪಿಸ್ಟ್. ಸೊ ನಮ್ಮ ಡಿಪಾರ್ಟ್ಮೆಂಟ್ಸ್ ಆಲ್ಮೋಸ್ಟ್ ಸೇಮ್, ಹೀಲಿಂಗ್, ಯೋಗ ಎಲ್ಲ ಒಂದೇ ಕೆಟಗರಿಯಲ್ಲಿ ಬರುವಂಥದ್ದು. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಪೂರ್ವಜರಿಂದ ಅಂದ್ರೆ ನಮ್ಮ ತಾತ ಅವರೆಲ್ಲ ಈ ಎನರ್ಜೈಸ್ ಮಾಡ್ತಿದ್ರು, ದೃಷ್ಟಿಗೆ ನೂಲ್ ಕಟ್ಟುವಂಥದ್ದು ಮತ್ತೆ ಆಯುರ್ವೇದಿ ಅಂದ್ರೆ
ಮೆಡಿಸಿನ್ಸ್ಗಳನ್ನೆಲ್ಲ ಕೊಡುವಂಥದ್ದು ಮಾಡ್ತಾ ಇದ್ರು. ಅದರ ಥ್ರೂ ನನಗೆ ಇದ್ರ ಎನರ್ಜೈಸ್ ಮಾಡೋದೆಲ್ಲ ಗೊತ್ತಿತ್ತು. ಮತ್ತು ನಾನು ಹೀಗೆ ಟ್ರಾವೆಲ್ ಮಾಡಿದಾಗ ನನಗೆ ಈ ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲ ಗೊತ್ತಾಯಿತು. ಈ ಥರ ಒಂದು ಪರ್ಟಿಕ್ಯುಲರ್ ಕ್ರಿಸ್ಟಲ್ಸ್ಗಳಿರುತ್ತೆ, ಅದ್ರ ಬಗ್ಗೆ ಈ ಥರ ಯೂಸಸ್ ಆಗುತ್ತೆ ಕೆಲವೊಂದು ಕಂಡೀಷನ್ಸ್ಗಳಿಗೆ ಅಂತ. ಹಾಗೆ ಅದ್ರಲ್ಲಿ ಮತ್ತೆ ಓದ್ತಾ ಕಲಿತಾ ಹೋದಾಗ ಗೊತ್ತಾಯಿತು. ಓಕೆ, ನಿಮ್ಮ ಕೈಯಲ್ಲಿ ಕೂಡ ಕ್ರಿಸ್ಟಲ್ ಹಾಕ್ಕೊಂಡಿದ್ದೀರಾ, ಅದು ಹೆಂಗೆ ಬರುತ್ತೆ ಅಂತ? ಸೊ ಇದು ನಾನು ಹಾಕಿರೋದು ಪೈರೈಟ್ ಮತ್ತೆ ಇನ್ನೊಂದು ಗ್ರೀನ್ ಕಲರ್ ಇದು ಎಮರಾಲ್ಡ್ ವಿತ್ ಟೈಗರ್ ಐ, ಮಿಕ್ಸ್ ಆಫ್ 2 ಕ್ರಿಸ್ಟಲ್ಸ್ ಇದೆ. ಸೊ ಪೈರೈಟ್ ಈಸ್ ಮೇನ್ಲಿ ಫಾರ್ ಮನಿ ಅಟ್ರಾಕ್ಟಿಂಗ್ ಕ್ರಿಸ್ಟಲ್ಸ್. ಸೊ ಅಬಂಡೆನ್ಸ್ ಮತ್ತೆ ಮನಿ ನಮ್ಮ ಹತ್ರ ಬರಲಿಕ್ಕೆ ಇದನ್ನ ಹಾಕ್ತೇವೆ. ಎಮರಾಲ್ಡ್ ಈಸ್ ಫಾರ್ ಲಕ್ ಮತ್ತೆ ಅಪರ್ಚುನಿಟಿ ಸೀಕಿಂಗ್ ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು. ಸೊ ಅದರ ರಿಲೇಟೆಡ್ ಆಗಿ ವರ್ಕ್ ಮಾಡ್ತೇವೆ. ಓಕೆ, ಇವಾಗ ನಮಗೆ ಕೆಲವೊಂದು ಕ್ರಿಸ್ಟಲ್ ಅನ್ನ ತೋರಿಸಿ ಅದನ್ನ ಹೇಳೋದಿದ್ರೆ, ನಿಮ್ಮಲ್ಲಿ ಇವಾಗ ಕಲೆಕ್ಷನ್ ಎಷ್ಟಿದೆ ಅದನ್ನ ತೋರಿಸಿ ಹೇಳೋದಾದ್ರೆ? ಕಲೆಕ್ಷನ್ಸ್ ತುಂಬಾ ಇದೆ, ಬಟ್ ನನಗೆ ಕೆಲವೊಂದು ಸ್ಯಾಂಪಲ್ಸ್ ತಂದಿದ್ದೇನೆ. ಜನ ಜಾಸ್ತಿಯಾಗಿ ಯಾವ್ದನ್ನ ಇದು ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ. ಸೊ ಮೈನ್ಲಿ ಫಾರ್ ಫಿನಾನ್ಷಿಯಲ್ ಸ್ಟೆಬಿಲೈಸೇಷನ್ಗೆ ಬೇಕಾಗಿ ಅವರು ಲೈಕ್ ಸಿಟ್ರಿನ್, ಪೈರೈಟ್ ಆ ಥರದನ್ನ ಜಾಸ್ತಿ ಯೂಸ್ ಮಾಡೋದು. ಮತ್ತೆ ಹೆಲ್ತಿಗೆ ಅಮಿಥಿಸ್ಟ್, ಮತ್ತೆ ಪ್ರೊಟೆಕ್ಷನ್ಗೆ ಬ್ಲ್ಯಾಕ್ ಅಬ್ಸಿಡಿಯನ್ ಆ ಥರ ಎಲ್ಲ ಇದೆ. ಸೊ ಇದು ರೋಸ್ ಕ್ವಾಟ್ಸ್ ಅಂತ. ಲೈಕ್ ಈ ಕ್ರಿಸ್ಟಲ್ಸ್ ಮೇನ್ಲಿ ಫಾರ್ ಫೆಮಿನೈನ್ ಎನರ್ಜಿ, ಇದು ವಿಮೆನ್ಸ್ ರಿಲೇಟೆಡ್ ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು. ಈಗ ನಿಮಗೆ ರಿಲೇಷನ್ಶಿಪ್ ಇಶ್ಯೂಸ್ ಇದೆ ಮತ್ತು ಪೀಸ್ ಆಫ್ ಮೈಂಡ್ ಆ ಥರ ಕಮ್ಯುನಿಕೇಷನ್ಸ್ ಎಲ್ಲ ಇಂಪ್ರೂವ್ ಮಾಡಲಿಕ್ಕೆ ಇದು ರೋಸ್ ಕ್ವಾಟ್ಸ್ ಯೂಸ್ ಆಗುವಂಥದ್ದು. ಅದು ಬಿಟ್ಟರೆ ನೆಕ್ಸ್ಟ್ ಇದು ಎಮಿಥಿಸ್ಟ್, ಪರ್ಪಲ್ ಕಲರ್ ಕ್ರಿಸ್ಟಲ್ಸ್, ಎಮಿಥಿಸ್ಟ್ ಅಂತ ಹೇಳ್ತೇವೆ. ಸೊ ಇದು ಫಾರ್ ಮೆಂಟಲ್ ಕ್ಲಾರಿಟಿ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಕಾನ್ಸಂಟ್ರೇಷನ್ ಮತ್ತು ಫಿನಾನ್ಷಿಯಲಿ ಸಹ ಇದು ಸಪೋರ್ಟ್ ಮಾಡ್ತದೆ ಎಮಿಥಿಸ್ಟ್. ಮತ್ತು ಇದು ಪಿಕಾಕ್ ಐ ಕ್ರಿಸ್ಟಲ್ಸ್ ಅಂತ ಹೇಳ್ತೇವೆ. ಪಿಕಾಕ್ ಐ ಫಾರ್ ಮೇನ್ಲಿ ಫಾರ್ ಕ್ರಿಯೇಟಿವಿಟಿ ಮತ್ತು ಅಟ್ರಾಕ್ಷನ್, ಅಂದರೆ ನಮ್ಮಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಮಾಡಲಿಕ್ಕೆ, ಯಾವುದಾದ್ರು ಕೆಲಸದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಮಾಡಲಿಕ್ಕೆ, ಕ್ರಿಯೇಟಿವಿಟಿ ಎಲ್ಲ ಇಂಪ್ರೂವ್ ಮಾಡ್ತದೆ. ಆ್ಯಂಡ್ ಇದು ಸಿಟ್ರಿನ್. ನಾನು ಆಗಲೇ ಹೇಳಿದಾಗೆ ಸಿಟ್ರಿನ್ ಈಸ್ ಮನಿ ಅಟ್ರಾಕ್ಟಿಂಗ್ ಸ್ಟೋನ್. ಮತ್ತು ಇದರಲ್ಲಿ ಹೆಲ್ತ್, ವೆಲ್ತ್ ಎರಡೂ ಸಹ ಸಪೋರ್ಟ್ ಆಗುತ್ತೆ ಈ ಕ್ರಿಸ್ಟಲ್ಸನ್ನು ಹಾಕೋದ್ರಿಂದ. ಸೊ ಇದು ರೆಡ್ ಜಾಸ್ಪರ್ ಅಂತ ಹೇಳಿ, ಇದು ಲೈಕ್ ನಮ್ಮ ರೂಟ್ ಚಕ್ರಾಸ್, ಈಗ ಹ್ಯೂಮನ್ ಬಾಡಿಯಲ್ಲಿ 7 ಚಕ್ರಾಸ್ ಅಂತ ಇರುತ್ತೆ, ಮೇನ್ಲಿ ಫಾರ್ ರೂಟ್ ಚಕ್ರಕ್ಕೆ ಇದು ಹೆಲ್ಪ್ ಆಗುವಂಥದ್ದು. ಅದು ಬಿಟ್ಟರೆ ನಮಗೆ ಪ್ರೊಟೆಕ್ಷನ್ ಮತ್ತು ಸ್ಟ್ರೆಂತ್ ಹಾಗೆ ಎಲ್ಲ ಹೆಲ್ಪ್ ಆಗುವಂಥದ್ದು. ಆಮೇಲೆ ಇದು ಕ್ಯಾಟ್ ಐ ಮೇನ್ಲಿ ಫಾರ್ ಲೈಕ್ ನೆಗೆಟಿವ್ ಎನರ್ಜೀಸ್ ಅಥವಾ ನಮಗೆ ತುಂಬ ದೃಷ್ಟಿ ಆಗುವಂಥದ್ದೆಲ್ಲ ಇದ್ದರೆ ಇದು ಕ್ಯಾಟ್ ಐ ಹೆಲ್ಪ್ ಮಾಡ್ತದೆ. ಇವಾಗ ಕ್ರಿಸ್ಟಲ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೆ, ಇವಾಗ ತುಂಬ ಜನ ಇವಾಗ ಇದಕ್ಕಿಂತ ಮುಂಚೆ ಹೇಳ್ದಾಗೇನೆ ಗೊತ್ತಿದ್ದು ಹಾಕೊಳ್ತಾರೆ, ಇನ್ನು ಕೆಲವರು ತುಂಬಾ ಸ್ಟೈಲಿಗೆ ಅಂತ ಹಾಕೊಳ್ತಾರೆ. ಬಟ್ ಎಷ್ಟು ಇಂಪಾರ್ಟೆಂಟ್ ಅಂತ? ಖಂಡಿತವಾಗ್ಲೂ ಇಂಪಾರ್ಟೆಂಟ್. ಯಾಕೆ ಹೇಳಿದರೆ ಈಗ ಸ್ಟೈಲಿಗೆ ಹಾಕ್ತಾರೆ, ಅವರಿಗೆ ಸಹ ಏನಾದರೂ ಯೂಸ್ ಆಗಿರುತ್ತೆ ಅದರಿಂದ. ಏನಾದರೂ ಅವರಿಗೆ, ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ನನ್ನ ಕೈಯಲ್ಲಿ ನೋಡಿದ್ರೆ ಅದೇ ಅಟ್ರಾಕ್ಟ್ ಆಗುತ್ತೆ. ಸೊ ಏನಾದ್ರು ನೆಗೆಟಿವ್ ಎನರ್ಜೀಸ್ ಎಲ್ಲ ಇದೆ ಅದು ಅಟ್ರಾಕ್ಟ್ ಮಾಡುತ್ತೆ ಅಂತ. ಗೊತ್ತಿದ್ದು ಹಾಕಿದವರಿಗೆ ಸಹ ಬೆನಿಫಿಷಿಯಲ್, ಅಂದರೆ ಅವ್ರು ಯಾವ್ದಾದ್ರು ಪ್ರಾಬ್ಲಮ್ ಇಟ್ಕೊಂಡೇ ಹಾಕಿರ್ತಾರೆ ಅದನ್ನು. ಈಗ ನನಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹಾಕಿದ ನಂತರ ಅವರಿಗೆ ಆ ಚೇಂಜಸ್ ಗೊತ್ತಾಗುತ್ತೆ, ಅವರ ಲೈಫಲ್ಲಿ ಬೇರೆ ಏನಾದರೂ ಹೊಸ ಚೇಂಜಸ್ ಬಂದು ಅಥವಾ ಏನಾದರೂ ಚೇಂಜಸ್ ಆಗುತ್ತೆ ಅಂತ. ಇವಾಗ ಕ್ರಿಸ್ಟಲ್ ಹಾಕೊಳ್ಳುವಾಗ ತುಂಬ ಜನರ ಕೈಯಲ್ಲಿ ನಾನು ನೋಡಿರುವಂಥದ್ದು ಅವರು ಎಡ ಕೈಗೆ ಹಾಕೊಳ್ತಾರೆ. ಬಟ್ ಅದು ಯಾವ ಕೈಗೂ ಹಾಕೊಳ್ಬೋದಾ, ಇಲ್ಲ ಒಂದೇ ಕೈಗೆ ಹಾಕಬೇಕು, ಇದಕ್ಕೆ ಹಾಕಬೇಕು ಅನ್ನುವಂಥದ್ದು ಏನಾದರೂ ಇರುತ್ತಾ ಅಂತ? ಇಲ್ಲ, ಖಂಡಿತವಾಗ್ಲಿಲ್ಲ. ಯಾವ ಬಾಡಿದು ಯಾವ ಪಾರ್ಟ್ಸ್ ಅಲ್ಲಿ ಬಾಡಿಗೆ ಟಚ್ ಆದರೆ ಆಯಿತು. ಈಗ ನಾವು ಪೆಂಡೆಂಟ್ ಥರ ಹಾಕ್ಬೋದು ಅಥವಾ ಕೈಗೆ ಹಾಕ್ಬೋದು. ಅದು ಬಿಟ್ಟು ನಮ್ಮದು ಮನೆಯಲ್ಲಿ ಸಹ ಇಡುವಂಥದ್ದು, ಅಂದರೆ ಪಿರಾಮಿಡ್ಸ್, ಟ್ರೀ ಶೇಪ್ಡ್ ಕ್ರಿಸ್ಟಲ್ಸ್ ಎಲ್ಲ ನಾವು ಮಾಡಿಕೊಡ್ತೇವೆ. ಅದನ್ನು ಮನೆಯಲ್ಲಿ ಕೆಲವೊಂದು ಡೈರೆಕ್ಷನ್ಸ್ ಹೇಳ್ತೇವೆ, ಆ ಡೈರೆಕ್ಷನ್ಸಲ್ಲಿ ಇಟ್ಟರೆ ಸಹ ಆಗ್ಬೋದು. ಇನ್ನು ಕೆಲವರಿಗೆ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಬ್ಯಾಗಲ್ಲಿ ಇಟ್ಕೊಳ್ಳುವಂಥ ಕ್ಯಾರಿ ಮಾಡ್ಬೋದು, ಆ ಥರದ ಕ್ರಿಸ್ಟಲ್ ಸಹ ಅವೈಲೇಬಲ್ ಇದೆ. ಇದು ಹೇಗೆ ಎನರ್ಜಿಯನ್ನು ಕೊಡುತ್ತೆ ಅಂತ ನಮಗೆ? ಈಗ ಕ್ರಿಸ್ಟಲ್ಸ್ಗಳಿಗೆ ನಾನು ಆಗಲೇ ಹೇಳಿದಾಗೆ ಅದರದ್ದೇ ಆದ ನ್ಯಾಚುರಲ್ ಎನರ್ಜೀಸ್ ಅಂತ ಇರುತ್ತೆ. ಸೊ ನಾವು ಅದನ್ನು ಎನರ್ಜೈಸ್ ಮಾಡಿದಾಗ ಅದು ನಮ್ಮ ಬಾಡಿಗೆ ಬೇಗ ರಿಸಲ್ಟ್ಸನ್ನು ಕೊಡ್ತದೆ ಅಂತ ಹೇಳೋದು. ಅದರಲ್ಲಿರುವ ಎನರ್ಜೀಸ್ಗಳು ಅಂದರೆ ಅದು ನಮಗೆ ಫೀಲ್ ಆಗ್ತದೆ ಅಷ್ಟೇ, ನಾವು ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ನಮ್ಮ ಬಾಡಿ ಜೊತೆ ಸೇರಿದಾಗ ಪಾಸಿಟಿವ್ ವೈಬ್ಸನ್ನು ಅಥವಾ ನಿಮಗೆ ಸ್ಟ್ರೆಸ್ ರಿಲೀಫ್ ಆ ಥರದ್ದೆಲ್ಲ ಕೆಲಸವನ್ನು. ಇವಾಗ ನೀವು ಹೇಳಿದ್ರಲ್ಲ ಎನರ್ಜೈಸ್ ಮಾಡಬೇಕು ಅಂತ, ಅದಕ್ಕೇನಾದರೂ ಮಾಡಬೇಕು ಅನ್ನುವಂಥದ್ದು ಇರುತ್ತೆ, ಇಲ್ಲ ಜಸ್ಟ್ ಹಾಕೊಂಡ್ರೆ ಸಾಕು ಅಂತಾನ? ಹೇಗೆ? ಈಗ ನಾವು ಎನರ್ಜೈಸ್ ಮಾಡುದು ಅಂತ ಹೇಳಿದ್ರೆ ನಾವು ಅದನ್ನ ಮಾಡಿ ಕೊಡ್ತೇವೆ. ಲೈಕ್ ಅದು ಮಂತ್ರ ನೀವೇ ಕೊಡ್ತೀರಿ ಎನರ್ಜೈಸ್ ಕ್ರಿಸ್ಟಲ್ಸ್. ಅವ್ರು ಯಾವ ಕ್ರಿಸ್ಟಲ್ಸ್ ಹೇಳ್ತಾರೆ ಆ ಕ್ರಿಸ್ಟಲ್ಸ್ಗೆ ನಾವು ಎನರ್ಜಿ ಸ್ಟೋರ್ ಮಾಡುವಂತ, ಅಂದರೆ ಎನರ್ಜೈಸ್ ಮಾಡೋದು. ಈಗ ಲೈಕ್ ಮಂತ್ರ ಚಾಂಟಿಂಗ್ ಇರುತ್ತೆ, ಮೆಡಿಟೇಷನ್ ಟೆಕ್ನಿಕ್ಸ್ ಯೂಸ್ ಮಾಡಿ, ಇನ್ನೊಂದು ಸನ್ ಎನರ್ಜೈಸಿಂಗ್ ಟೆಕ್ನಿಕ್, ಮೂನ್ ಎನರ್ಜೈಸಿಂಗ್ ಟೆಕ್ನಿಕ್ಸ್, ಮತ್ತೆ ಮದರ್ ಅರ್ತ್ ಅಂದರೆ ಮಡ್ ಎನರ್ಜೈಸಿಂಗ್ ಟೆಕ್ನಿಕ್, ಈ ಥರ ತುಂಬ ಟೆಕ್ನಿಕ್ಸ್ ಇರುತ್ತೆ. ಸೊ ಯಾವುದು ಸುಟೇಬಲ್ ಆಗಿರುತ್ತೆ ಅದನ್ನು ಅವರಿಗೆ ನಾವು ಮಾಡಿ ಕೊಡ್ತೇವೆ. ಆಮೇಲೆ ಅದನ್ನು ಹಾಕಿಕೊಂಡಾಗ ಅದು ಬಾಡಿಗೆ ಆಟೋಮೆಟಿಕ್ ಆಗಿ ಆ ಎನರ್ಜಿ ಪಾಸ್ ಆಗ್ತದೆ ಅಂತ ಹೇಳಿ. ಇದು ಲೈಫ್ ಟೈಮಾ ಇಲ್ಲ ಎಷ್ಟು ಟೈಮ್ ತನಕ ಅನ್ನುವಂಥದ್ದು? ಇದು ಈಗ ನಮಗೆ ಅದರ ಪವರ್ಗಿಂತ ಜಾಸ್ತಿ ಇರುವ ನೆಗೆಟಿವಿಟಿ ಅಬ್ಸರ್ವೆಂಟ್ ಆದಾಗ ಅದು ಅದರಷ್ಟಕ್ಕೆ ಕಟ್ ಆಗಿ ಹೋಗುತ್ತೆ.
ಹೊಡಿತದಿಲ್ಲ ಅಂದ್ರೆ ಕಟ್ ಆಗಿ ಹೋಗುತ್ತೆ. ಆಗ ನೀವು ಬೇರೆ ಎನರ್ಜಿ ಅದನ್ನ ಬೇರೆ ಕ್ರಿಸ್ಟಲ್ಸ್ ಅನ್ನ ಹಾಕೊಳ್ಬೇಕಾಗ್ತದೆ. ಅದು ಅದ್ರದ್ದು ಕೆಲಸ ಆಯ್ತು ಅಂತ ಹೇಳಿ ಹಾಗಿರ್ತದೆ. ಮತ್ತೆ ಅದು ಡಿಪೆಂಡ್, ಈಗ ಒಬ್ರು ಪರ್ಸನ್ಗೆ ಅದು 3 years 4 years ಬರುತ್ತೆ, ಇನ್ ಕೆಲವರಿಗೆ 6 ತಿಂಗಳಲ್ಲೇ ಕಟ್ ಆಗ, ಅದು ಅವರ ವರ್ಕ್ ಮತ್ತೆ ಅವರ ಬಾಡಿ ಎನರ್ಜಿ ಮೇಲೆ ಹೋಗುವಂಥದ್ದು. ಓಕೆ, ಕಟ್ಟಾಗಿ ಹೋಯ್ತು ಅಂತ ಹೇಳಿದ್ರೆ ಅದರ ಕೆಲಸ ಆಯ್ತು ಅನ್ನುವಂಥದ್ದು ಅರ್ಥ. ಇವಾಗ ಒಬ್ರು ಹಾಕಿದಂತಹ ಕ್ರಿಸ್ಟಲ್ ಇದನ್ನ ಬ್ಯಾಂಗಲ್ ಅನ್ನ ಇನ್ನೊಬ್ರು ಹಾಕ್ಬೋದಾ? ಹೇಗೆ? ಇಲ್ಲ, ಒಬ್ರಿಗೆ ನಾವು ಎನರ್ಜೈಸ್ ಮಾಡಿ ಕೊಟ್ಟಿರ್ತೇವೆ, ಅದನ್ನ ಬೇರೆಯವ್ರು ಬಳಸುವಂತಿಲ್ಲ. ಅವರ ಪ್ರಾಬ್ಲಮ್ಸ್ಗೆ ನಾವು ಅದನ್ನ ಹಾಕಿರ್ತೇವೆ. ಹಾಗಾಗಿ ನಾವು ಬೇರೆಯವ್ರಿಗೆ ಗಿಫ್ಟ್ ಮಾಡ್ಬೋದು ಹೊರತು ನಾವು ಹಾಕಿರೋದನ್ನ ಬೇರೆಯವ್ರಿಗೆ ಕೊಡಬಾರ್ದು. ನಮಗೆ ಮಾತ್ರ ಅದರ ಪವರ್ ಅನ್ನೆಲ್ಲ ಇದು ಮಾಡಿ ಕೊಟ್ಟಿರ್ತೀರಾ, ಹಾಗಾಗಿ ಇನ್ನೊಬ್ರು ಹಾಕಬಾರ್ದು ಅನ್ನುವಂಥದ್ದು. ಓಕೆ, ಇವಾಗ ನಿಮ್ಮ ಬಗ್ಗೆ ಕೇಳೋದು, ಕ್ರಿಸ್ಟಲ್ ಬಗ್ಗೆನೂ ಮಾತಾಡಬೇಕು, ಅದರ ಜೊತೆ ನಿಮ್ಮ ಎಜುಕೇಶನ್ ಏನು ಅದರ ಬಗ್ಗೆ? ನಾನು MSc ಇನ್ ಯೋಗಿಕ್ ಸೈನ್ಸ್ ಮಾಡಿರುವಂಥದ್ದು. ನಾನು ಯೋಗವನ್ನು 4th ಸ್ಟ್ಯಾಂಡರ್ಡಲ್ಲಿ ಕಾಂಪಿಟೇಷನ್ಸ್ಗೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ನ್ಯಾಷನಲ್ಸ್ ಎಲ್ಲ ಆಯಿತು, ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ಆ ಕಾರಣದಿಂದಾಗಿ ಮತ್ತೆ ಅದರಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡುವ ಅಂತ ಹಾಗೆ ನಾನು ಯೋಗದಲ್ಲಿ MSc ಯೋಗಿಕ್ ಸೈನ್ಸ್ ಮಾಡಿದ್ದೆ. ಇವಾಗ ಎಷ್ಟು ಸ್ಟೂಡೆಂಟ್ಗಳಿದ್ದಾರೆ ನಿಮಗೆ? ತುಂಬ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಇಲ್ಲಿ ಈಗ ಮುಳಿಯ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸಲ್ಲಿ ನಾನು ಪರ್ಸ್ನಲ್ ಯೋಗ ಥೆರಪಿಸ್ಟ್ ಆಗಿ ವರ್ಕ್ ಮಾಡುವಂಥದ್ದು. ಸೊ ಒಬ್ಬರಿಗೆ 1 hour ಕೊಟ್ಟು ಥೆರಪಿ ಬೇಸ್ಡ್, ಅಂದರೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇದ್ದವರಿಗೆ ಅದರ ಬೇಸ್ ಪ್ರಾಕ್ಟೀಸಸ್ ಕೊಡೋದು, ಇಲ್ಲಾಂದರೆ ನಾರ್ಮಲಿ ಫಿಟ್ನೆಸ್ಸಿಗೆ ಬರೋರಿಗೆ, ಫಿಟ್ನೆಸ್ ಗೋಲ್ ಇಟ್ಕೊಂಡು ಬರೋರಿಗೆ ಅವರ ಗೋಲ್ ರಿಲೇಟೆಡ್ ಪ್ರಾಕ್ಟೀಸ್ ಕೊಡೋದು. ಈಗ 1-3 months ಇರ್ತಾರೆ, ಅವರ ರಿಸಲ್ಟ್ ಬಂದ ನಂತರ ಮತ್ತೆ ಅವರಿಗೆ ಕಂಟಿನ್ಯೂ ಮಾಡ್ಬೋದು, ನಾವು ಹಾಗೆ ಹೇಳಿಕೊಟ್ಟಿರ್ತೇವೆ. ಒಮ್ಮೆ ಕ್ಲೈಂಟ್ಸ್ ಚೇಂಜ್ ಆಗ್ತಾ ಇರ್ತಾರೆ, ಹಾಗೆ ಒಂದು ಪರ್ ಡೇ 5 to 6 ಕ್ಲೈಂಟ್ಸ್ಗಳು, ಪರ್ಸ್ನಲ್ ಕ್ಲೈಂಟ್ಸ್ಗಳು ಸಿಗ್ತಾರೆ. ಓಕೆ, ಇವಾಗ ಕ್ರಿಸ್ಟಲ್ ಅಂತ ಬಂದಾಗ ಇದನ್ನ ನೀವೇ ಹೇಳಿದ್ರೆ ನಾವೇ ಅದನ್ನ ಹೀಲ್ ಮಾಡಿ ಕೊಡ್ತೀವಿ, ಅವರಿಗೆ ಪವರನ್ನು ಸೇರಿಸಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಇದರಲ್ಲಿ ಇವಾಗ ತುಂಬ ಜನರಿಗೆ ಯೋಚನೆಗಳಿರುತ್ತೆ, ಇವಾಗ ಹಾಕ್ಕೊಳ್ತೀವಿ ನಾವು, ಓಕೆ, ಬಟ್ 100% ಆಗಿ ಅದು ವರ್ಕ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅನ್ನೋವಂಥದ್ದೊಂದು ಕ್ವಶನ್ ಇರುತ್ತೆ. ಹಾಕ್ಕೊಂಡ ತಕ್ಷಣ ನಮಗೆ ಅದರ ಪವರ್ ಎಲ್ಲ ಬರುತ್ತಾ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋವಂಥದ್ದು ಇರುತ್ತೆ. ಇದನ್ನು ಅವರು ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅವರಿಗೆ ಅಂತ? ಫಸ್ಟ್ ನಾವು ಹಾಕುವಾಗ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಹಾಕಬೇಕು. ಅಂದರೆ ನಾವೇನಕ್ಕೆ ತಗೊಂಡಿರ್ತೇವೆ ಅದನ್ನು ಹಾಕಿ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಾರ್ದು, ಅದು ಆಗ್ತದೆ ಅಂತ ಮಾಡ್ತಾ ಇರಬಾರ್ದು. ಯಾಕಂದರೆ ಅದು ಯೂನಿವರ್ಸಲ್, ಅಂದರೆ ಇದೆಲ್ಲ ನೇಚರಲ್ಲಿ ಅವೈಲೇಬಲ್ ಇರುವ ಥಿಂಗ್ಸ್ ಅಲ್ವಾ. ಸೊ ಯೂನಿವರ್ಸನ್ನು ನಾವು ಡೌಟ್ ಮಾಡಿದ ಹಾಗೆ ಆಗ್ತದೆ. ಹಾಗಾಗಿ ಹಾಕಿದ ನಂತರ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಅವರಿಗೆ ಅದು ಖಂಡಿತವಾಗ್ಲೂ ಬೆನಿಫಿಟ್ ಆಗುತ್ತೆ. ಅವರಿಗೆ ಡೈಲಿ ರುಟೀನ್ಸಲ್ಲಿ ಏನಾದ್ರು ಒಂದು ಚೇಂಜಸ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಬ್ರು ಕ್ರಿಸ್ಟಲ್ಸ್ ತಗೊಂಡಿದ್ರು, ಒಬ್ರು ಹೋಟೆಲ್ ಉದ್ಯಮಿ. ಸೊ ಅವ್ರು ತಗೊಂಡು ಹಾಕಿ ಈಗ ಒಂದು ಸ್ವಲ್ಪ ಟೈಮ್ ಆದ ನಂತರ ಅವ್ರು ಹೇಳಿದ್ರು, ನನಗೆ ಈ ಥರ ಕಾಲು ನೋವುಗಳು, ಅವರು ಅದೇ ರಿಲೇಟೆಡ್ ತಗೊಂಡದ್ದು, ನನಗೆ ನಿಂತು ಕೆಲಸ ಮಾಡಿ ಕಾಲು ತುಂಬ ನೋವಿತ್ತು, ಅಂದರೆ ಫಿಸಿಕಲ್ ಪೇನ್ ಇತ್ತು, ಅದೆಲ್ಲ ಈಗ ಕಮ್ಮಿ ಆಗಿದೆ. ಮೊನ್ನೆ ಅವರ ಕ್ರಿಸ್ಟಲ್ಸ್ ಕಟ್ ಆಯಿತು, ಅವ್ರು ಅಂದರೆ ಇನ್ನೊಂದು ಮಾಡಿಸ್ಕೊಂಡ್ರು. ಅವ್ರು ಹೇಳಿದ್ರು ಅದು ಹಾಕಿ ಸ್ವಲ್ಪ ಅಂದರೆ ನನಗೆ ಯೂಸಸ್ ಆಗಿದೆ. ಹಾಗೆ ಅವರಿಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ, ಅದಿರುವಾಗ ಅದಿಲ್ಲದಾಗ ಡಿಫ್ರೆನ್ಸ್ ಗೊತ್ತಾಗ್ತದೆ ಅಂತ. ಓಕೆ, ಇಲ್ಲಿವರೆಗೆ ಎಷ್ಟು ಕ್ಲೈಂಟ್ಸ್ ಬಂದಿದ್ದಾರೆ ನಿಮಗೆ ಕ್ರಿಸ್ಟಲ್ಗೆ? ಒಂದು more than 100 ಕ್ಲೈಂಟ್ಸ್ ಆಗಿದ್ದಾರೆ. ಅಂದರೆ ಇಲ್ಲಿ IT ಫೀಲ್ಡಲ್ಲಿ, ಬ್ಯಾಂಗ್ಳೂರಲ್ಲಿ, ಅಂದರೆ ಇದು ಕಮ್ಯುನಿಕೇಷನ್, ಅಂದರೆ ಕಾಂಟ್ಯಾಕ್ಟ್ಸ್ ಥ್ರೂ ಪರಿಚಯ ಆದವರು. ಫಸ್ಟ್ ನಾನು ನನ್ನ ಪರ್ಸ್ನಲ್ ಯೋಗ ಸ್ಟೂಡೆಂಟ್ಸ್ಗೆ ಅಂತ ಸ್ಟಾರ್ಟ್ ಮಾಡಿದ್ದು, ಮತ್ತು ಅವರು ಅವರ ಫ್ಯಾಮಿಲಿಗೆ ಅವ್ರಿಗೆ ಯೂಸ್ ಆದ ನಂತರ ಅವರು ಒಬ್ಬರು ನಾನು ರೆಫರ್ ಮಾಡ್ತಾ ಹೋಗ್ತಾರಲ್ಲ, ಅವರ ಕಡೆಯಿಂದ ಬಂದಂಥ ಫೀಡ್ಬ್ಯಾಕ್ ಯಾವ ರೀತಿ ಆಗಿದೆ ಅಂತ? ಕೆಲವರು ಲೈಕ್ ಹಾಕಿ 1 week ಆದಮೇಲೆ ಹೇಳಿದ್ದಾರೆ. ಅಂದರೆ ಒಬ್ರು ಈಗ ಮನಿ ಪರ್ಪಸ್ ತಗೊಂಡಿದ್ರೆ ಅವರಿಗೆ ಯಾವುದೊಂದು ಮನಿ ಬರಲಿಕ್ಕೆ ಇತ್ತು, ಇಟ್ಸ್ ಲೈಕ್ 2 years ಇಂದ ಅವ್ರಿಗೆ ಬಂದಿರಲಿಲ್ಲ. ಅದು ಮೇ ಬಿ ಏನಾದ್ರು ಬ್ಲಾಕೇಜಸ್ ಇದ್ದಿರ್ಬೋದು. ಸೊ ಅದು ಹಾಕಿದ ನಂತರ 1 week ಅಲ್ಲಿ ನನಗೆ ಆ ಮನಿ ಬಂತು. ಹಾಗೆ ಮತ್ತೆ ಕೆಲವರು ಲೈಕ್ ಈಗ ನನಗೆ ಕಾನ್ಸಂಟ್ರೇಷನ್ಸ್ ಎಲ್ಲ ಇಂಪ್ರೂವ್ ಆಗಿದೆ, ಈಗ ಸ್ವಲ್ಪ ಮುಂಚಿನಷ್ಟು ಸುಸ್ತು, ಅಂದರೆ ಈ ಟಯರ್ಡ್ನೆಸ್ ಎಲ್ಲ ಕಮ್ಮಿ ಆಗಿದೆ, ಹಾಗೆಲ್ಲ ಹೇಳಿದ್ದಾರೆ. ಜಾಸ್ತಿಯಾಗಿ ಹೇಳಿದ್ದು ಅಂತ ಹೇಳಿದ್ರೆ ಯಾಕಾಗಿ ನಿಮ್ಮಿಂದ ಕ್ರಿಸ್ಟಲ್ನ ಪರ್ಚೇಸ್ ಮಾಡಿದ್ದಾರೆ ಅವರು? ಮೇನ್ಲಿ ಪರ್ಚೇಸ್ ಮಾಡಿದ್ದು ಇದೆ, ಮನಿ ಪ್ರಾಬ್ಲಮ್ಸ್ ಇದ್ದು, ಅಂದರೆ ವ್ಯಾವಹಾರಿಕವಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಅದು ಬಿಟ್ಟರೆ ಹೆಲ್ತ್ ಪರ್ಪಸ್, ಮತ್ತು ಸ್ಟೂಡೆಂಟ್ಸ್ಗಳಿಗೆ, ಅವರ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಲಿಕ್ಕೆ, ಆ ಥರದ್ದೆಲ್ಲ ಕ್ರಿಸ್ಟಲ್ಸನ್ನು ಜಾಸ್ತಿಯಾಗಿ ಹೋಗುವಂಥದ್ದು. ಓಕೆ, ಇವಾಗ ಕ್ರಿಸ್ಟಲ್ನ ಹಾಕ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಆಧ್ಯಾತ್ಮಿಕ ಟಚ್ ಕೂಡ ಇದೆ ಅಲ್ವಾ, ಹಾಗಾಗಿ ಇದನ್ನು ಹಾಕಿದಾಗ ನಾವು ಡ್ರಿಂಕ್ಸ್ ಮಾಡಬಾರ್ದು ಅನ್ನುವಂಥದ್ದು, ನಾನ್ ವೆಜ್ ತಿನ್ನಬಾರ್ದು ಅನ್ನುವಂಥದ್ದು, ಈ ಥರ ಏನಾದರೂ ರೂಲ್ಸ್ ಇದೆಯಾ ಅಂತ? ಆ್ಯಕ್ಚುಲಿ ಡ್ರಿಂಕ್ಸ್ ಎಲ್ಲ ಮಾಡೋದು ಅದರ್ವೈಸ್ ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್, ಅದು ಇಲ್ಲದಿದ್ದರೆ ಒಳ್ಳೆಯದು. ಬಟ್ ಹಾಕಿದ ನಂತರ ಮಾಡಬಾರ್ದು ಅಂತ ಏನೂ ಇಲ್ಲ, ಮಾಡ್ಬೋದು. ಅಂದರೆ ಅವರದ್ದು ನೇಚರ್ ಹಾಗೆ ಇರುತ್ತಲ್ಲ, ಅದಕ್ಕಿದಕ್ಕಿದ ಏನು ರಿಲೇಟ್ ಆಗೋದಿಲ್ಲ. ಬಟ್ ಸ್ನಾನ ಮಾಡುವಾಗ ಮಾತ್ರ ತೆಗೆದಿಡಬೇಕು ಅಂತ ನಾವು ಎನರ್ಜೈಸ್ ಮಾಡಿ ಕೊಟ್ಟಿರ್ತೇವಲ್ಲ ಅದನ್ನು. ಯಾಕಂದರೆ ಸ್ನಾನ ಮಾಡೋದು ಹೋಲ್ ಪ್ರೊಸೀಜರ್, ನಮ್ಮ ಬಾಡಿಯಲ್ಲಿದ್ದ ನೆಗೆಟಿವಿಟಿ ಹೋಗುವಂಥದ್ದು. ಸೊ ಆ ಟೈಮಲ್ಲಿ ಅದು ಹಾಕಿದರೆ ಅದು ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ತೆಗೆದಿಟ್ಟು ಮತ್ತೆ ಎಲ್ಲ ಟೈಮ್ ಹಾಕ್ಬೋದು, ಪ್ರೇಯರ್ ಮಾಡುವಾಗ ಅಥವಾ ಮೆಡಿಟೇಷನ್ ಮಾಡುವಾಗ. ಮತ್ತೆ ಅದನ್ನು ವಾಶ್ ಸಹ ಮಾಡ್ಬೋದು, ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡುವಂಥದ್ದು. ಅದು ಬಿಟ್ಟು ಮತ್ತೆ ಸ್ಟ್ರಿಕ್ಟ್ ರೂಲ್ಸ್ ಅಂತ ಹೇಳಿ ಏನೂ ಇಲ್ಲ, ಯಾರಿಗೆ ಯಾವ ಟೈಮಲ್ಲಿ ಹಾಕ್ಬೋದು. ಓಕೆ, ಇವಾಗ ಕನ್ಸಲ್ಟ್ ಮಾಡಿನೇ ತಗೊಳ್ಬೇಕಾ, ಇಲ್ಲ ಕೆಲವರಿಗೆ ಓಕೆ ಇದು ಬೆಸ್ಟ್ ಅಂತ ಇರುತ್ತೆ ಬಟ್ ಕನ್ಸಲ್ಟ್ ಮಾಡಿರಲ್ಲ, ಈ ಥರ ಆದರೂ ಅದರಿಂದಾಗಿ ಅವರಿಗೆ ಉಪಯೋಗ ಆಗುತ್ತಾ ಇಲ್ವಾ ಅಂತ?
ಈಗ ನಿಮ್ಗೆ ಡೌಟ್ಸ್ ಇದ್ರೆ ಇದನ್ನ ಹಾಕಿದ್ರೆ ನನಗೆ ಈಗ ಯಾವ್ದೊಂದು ಮೀಡಿಯಾಸ್ ಅಲ್ಲಿ ನೋಡಿರ್ತಾರೆ, ನೀವು ಎಮೆಥಿಸ್ಟ್ ಹಾಕಿದ್ರೆ ನಿಮ್ಮ ಲೈಫಲ್ಲಿ ಈ ತರ ಚೇಂಜಸ್, ಆ ತರ ಐಡಿಯಾಸ್ ಇದ್ರೆ ಅವರಿಗೆ ತಗೊಳ್ಬಹುದು. ಅಥವಾ ಅದು ಕನ್ಫರ್ಮ್ ಇದೆ ಡೌಟ್ಸ್ ಇದ್ರೆ ನನ್ನ ಹತ್ರ ಕನ್ಸಲ್ಟೇಷನ್ ಮಾಡ್ಬೋದು, ನಾವೇ ಸಜೆಸ್ಟ್ ಮಾಡ್ತೇವೆ ಅವರ ಹೋಲ್ ಪ್ರಾಬ್ಲಮ್ ತಿಳ್ಕೊಂಡು. ಅದ್ರ ಬಗ್ಗೆ ಗೊತ್ತಿದ್ರೆ ನಾವು ಅವರಿಗೆ ಮಾಡಿ ಕೊಡ್ತೇವೆ, ಅದನ್ನ ಹಾಕಿದ್ರೆ ಆಯ್ತು. ಹಾಗೆ ಓಕೆ, ನೀವೇ ಕೊಡ್ತೀರಾ, ಬಟ್ ಅದರಲ್ಲೂ ರೇಟ್ ವೈಸ್ ಇರುತ್ತಾ ಹೇಗೆ ಅಂತ? ಎಲ್ಲಿಂದ ಎಲ್ಲಿವರೆಗೆ ರೇಟ್ ವೈಸ್ ಇರುತ್ತೆ ಈ ಕ್ರಿಸ್ಟಲ್ಗಳು? ಕ್ರಿಸ್ಟಲ್ ಸೈಜ್ ಮೇಲೆ ಹೋಗ್ತದೆ. ಒಂದೊಂದು ಕ್ರಿಸ್ಟಲ್ಸ್ ಒಂದೊಂದು, ಈಗ ಈ ಎಮೆಥಿಸ್ಟಿಗೆ ಇದ್ದದೇ ಅಮೌಂಟ್ ನಿಮ್ಮ ಸಿಟ್ರಿನಿಗಿರಲ್ಲ. ಒಂದೊಂದು ಕ್ರಿಸ್ಟಲ್ಸ್ಗೆ ಒಂದೊಂದು ಅಮೌಂಟ್ಸ್ ಇರುತ್ತೆ. ಮತ್ತೆ ಅದನ್ನ ಈಗ ಬ್ರಾಸ್ಲೆಟ್ ಅಲ್ಲಿ ಮಾಡುವಾಗ ನಿಮ್ಗೆ ಎಷ್ಟು ಬೀಟ್ಸ್ ಆಗಿರುತ್ತೆ ಅದ್ರ ಕೌಂಟ್ ಮಾಡಿ ಅದರ ರಿಲೇಟ್ ಅಂದ್ರೆ ಅಷ್ಟು ಮನಿಯನ್ನ ಹಾಕುವಂಥದ್ದು. ದೊಡ್ಡ ಕ್ರಿಸ್ಟಲ್ಸ್, ಈಗ ಕ್ರಿಸ್ಟಲ್ಸ್ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಒಂದು 500 ಇಂದ ಸ್ಟಾರ್ಟ್ ಆಗಿ ಇಟ್ ಇಸ್ ಲೈಕ್ ಲ್ಯಾಕ್ಸ್ ವರೆಗೆ ವೇರಿ ಆಗುತ್ತೆ. ಸೊ ಅದು ಕ್ರಿಸ್ಟಲ್ ಸೈಜ್ ಮೇಲೆ ಮತ್ತೆ ಯಾವ ಕ್ರಿಸ್ಟಲ್ ನಾವು ಚೂಸ್ ಮಾಡ್ತೇವೆ ಅದರ ಮೇಲೆ ಹೋಗ್ತದೆ. ಓಕೆ, ಇವಾಗ ಇದೇ ಕಡೆಯಿಂದ ಕ್ರಿಸ್ಟಲ್ನ ಪರ್ಚೇಸ್ ಮಾಡಬೇಕು ಅಂತ ಇರುತ್ತಲ್ಲ, ಕೆಲವರು ಆನ್ಲೈನಿಂದೆಲ್ಲ ಪರ್ಚೇಸ್ ಮಾಡ್ತಾರೆ. ಇದೆಲ್ಲ ಬೆಸ್ಟ್ ಇರುತ್ತಾ ಹೇಗೆ ಅಂತ ಹೇಳೋದಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನಕಲಿ ಅನ್ನೋವಂಥದ್ದು ಇರುತ್ತೆ. ಒಂದು ಕಡೆ ಬೆಸ್ಟ್ ಇದ್ರೆ ಒಂದು ಕಡೆ ನಕಲಿ ಅನ್ನೋದು ಇರುತ್ತಲ್ಲ. ಈಗ ಆನ್ಲೈನಿಂದ ಪರ್ಚೇಸ್ ಮಾಡೋದು ಇದೆಲ್ಲ ಬೆಸ್ಟಾ ಹೇಗೆ ಅಂತ? ನಮಗೆ ಗೊತ್ತಿರೋದಿಲ್ಲ ಆನ್ಲೈನಲ್ಲಿ ಯಾವ ಗ್ಯಾರಂಟಿ ಅದು ಒರಿಜಿನಲ್ ಕ್ರಿಸ್ಟಲ್ಸ್. ಈ ತರ ಈಗ ಫ್ಯಾನ್ಸಿಯಲ್ಲೆಲ್ಲ ಸಿಗ್ತದೆ ನಮಗೆ ಫೇಕ್ ಕ್ರಿಸ್ಟಲ್ಸ್, ಅಂದ್ರೆ ಗ್ಲಾಸ್ ಬೀಡ್ಸ್ ಅಥವಾ ಫೈಬರ್ ಬೀಡ್ಸ್ ಅದೆಲ್ಲ ಒರಿಜಿನಲ್ ಕ್ರಿಸ್ಟಲ್ಸ್ ಅಲ್ಲ. ಸೊ ಒರಿಜಿನಲ್ ಕ್ರಿಸ್ಟಲ್ಸ್ಗೆ ನಮಗೆ ಈಗ ಆನ್ಲೈನಲ್ಲಿ ಮತ್ತೆ ಅದು ಎನರ್ಜೈಸ್ ಆಗಿರುತ್ತದೆ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಆನ್ಲೈನಲ್ಲಿ ಒರಿಜಿನಲ್ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ ಅಂತ ಅಲ್ಲ, ಅದರಲ್ಲಿ ಕೆಲವು ಸರ್ಟಿಫಿಕೇಟ್ಸ್ ಎಲ್ಲ ಇರ್ತದೆ ಅದಕ್ಕೆ ರಿಲೇಟೆಡ್ ಆದದ್ದು. ಬಟ್ ನಾವು ಅದರಲ್ಲಿ ಟ್ರಸ್ಟ್ ಇದ್ದ ಬ್ರ್ಯಾಂಡ್ಸ್ ಇಂದ ನಾವು ತಗೊಂಡ್ರೆ ಓಕೆ. ಇಲ್ಲ ಇದ್ರೆ ನೀವು ಯಾವ್ದಾದ್ರು ಈ ತರ ಹೀಲರ್ಸ್ಗಳು ಗೊತ್ತಿದ್ದ ಅದರಲ್ಲಿ ಸೂಪರ್ವೈಸರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರ ಹತ್ರ ಹೋಗಿ ತಗೊಳ್ಳೋದು ಬೆಸ್ಟ್. ಓಕೆ, ಇವಾಗ ಕೆಲವರು ಕ್ರಿಸ್ಟಲನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡಿರ್ತಾರೆ, ಬಟ್ ಅವರಿಗೆ ಕೆಲವೊಂದು ಮಾತ್ರ ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ, ಬಟ್ ಕೆಲವೊಂದು ಯಾವುದೇ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಅದವರು ಸರಿಯಾಗಿ ಮೇಂಟೈನ್ ಮಾಡದೆ ಅವರಿಗೆ ಆ ಥರ ಆಗೋದಾಗಿರ್ಬೋದಾ? ಯಾಕಾಗಿರ್ಬೋದು ಆ ಥರ? ಅವರು ಎಲ್ಲಿ ಒಂದು ಕಡೆ ನೋಡಿ ಕ್ರಿಸ್ಟಲ್ಸ್ ಬೈ ಮಾಡಿರ್ತಾರೆ, ಬಟ್ ಅವರಿಗೆ ಆ ಕ್ರಿಸ್ಟಲ್ ನೆಸೆಸಿಟಿ ಇದೆಯಾ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಅವ್ರದ್ದು ಸಮಸ್ಯೆ ಬೇರೆ ಇರುತ್ತೆ, ಅವರು ಆ ಸಮಸ್ಯೆ ಸರಿಯಾಗ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬಟ್ ಕ್ರಿಸ್ಟಲ್ಸ್ ಬೇರೆ ಸಮಸ್ಯೆಗೆ ಅಂದ್ರೆ ಬೇರೆ ರಿಲೇಟೆಡ್ ಕ್ರಿಸ್ಟಲ್ಸ್ ಅನ್ನು ಹಾಕಿರ್ತಾರೆ. ಹಾಗಿದ್ದಾಗ ರಿಸಲ್ಟ್ ಅವರಿಗೆ ಅದಕ್ಕೆ ಬಂದಿರ್ತದೆ, ಅವ್ರಿಗೆ ಯಾವ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ರಿಸಲ್ಟ್ ಬಂದಿರುವುದಿಲ್ಲ. ಸೊ ಹಾಗಾಗಿ ಗೊತ್ತಿದ್ದು ಹಾಕಿ ಯಾರಾದ್ರೂ ಕೇಳಿ ಅದರ ಬಗ್ಗೆ ಡಿಸ್ಕಷನ್ ಮಾಡಿ ಹಾಕೋದು ಒಳ್ಳೆಯದು. ಓಕೆ, ಇಲ್ಲಿವರೆಗೆ ನಿಮ್ಮ ಹತ್ರ ಬಂದಂತಹ ಕ್ಲೈಂಟ್ಗಳಲ್ಲಿ ಒಬ್ಬ ವ್ಯಕ್ತಿ ಹೇಳಿದಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ? ಒಬ್ರು ನನ್ನ ಸ್ಟೂಡೆಂಟ್, ಅವರಿಗೆ ಲೈಕ್ ಫಾರಿನ್ಗೆ ಹೋಗ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ರು, ತುಂಬಾ ಟೈಮಿಂದ ಆಗಿರ್ಲಿಲ್ಲ, ಬ್ಲಾಕೇಜಸ್ ಎಲ್ಲ ಇತ್ತು ಅನ್ಸುತ್ತೆ. ಸೊ ಅವರು ಅದರ ಪ್ರಾಬ್ಲಮ್ ರಿಲೇಟೆಡ್ ಕ್ರಿಸ್ಟಲ್ಸ್ ಮಾಡಿ ಕೊಡ್ಲಿಕ್ಕೆ ಹೇಳಿದ್ರು. ಸೊ ನಾನು ಮಾಡಿಕೊಟ್ಟು ಒಂದು 1 ಮಂತ್ ಒಳಗೆ ಅವರಿಗೆ ಅದೇ ಫಾರಿನ್ ಆಫರ್ ಸಿಕ್ತು. ಹಾಗೆ ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು, ನನಗೆ ಇದು ಹಾಕಿದ ನಂತರ ಈ ತರ ಯೂಸ್ ಆಗಿದೆ, ನನಗೆ ಅದು ತುಂಬಾ ಟೈಮಿಂದ ಟ್ರೈ ಮಾಡಿ ಆಗ್ತಾ ಇರಲಿಲ್ಲ, ಈಗ ಆಯ್ತು ಅಂತ ಹೇಳಿ. ಓಕೆ, ಇವಾಗ ನೀವು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ರೆ ಡ್ರಿಂಕ್ಸ್ ಅನ್ನುವಂಥದ್ದೇ ಬ್ಯಾಡ್ ಹ್ಯಾಬಿಟ್ ಅಂತ, ಇದರಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ಕ್ರಿಸ್ಟಲ್ ಬೆಸ್ಟ್ ಅಂತ ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ಲೈಕ್ ಕ್ರಿಸ್ಟಲ್ಸ್ ಅಂದ್ರೆ ಕ್ರಿಸ್ಟಲ್ಸ್ ಇದೆ, ಲೈಕ್ ರೋಸ್ ಕ್ವಾರ್ಟ್ಸ್ ಮತ್ತೆ ಕ್ಲಿಯರ್ ಕ್ವಾರ್ಟ್ಸ್, ಈ ತರ ಕ್ರಿಸ್ಟಲ್ಸ್ ಎಲ್ಲ ಅದಕ್ಕೆ ಯೂಸಸ್ ಆಗುತ್ತೆ. ಮತ್ತೆ ಅದು ಡಿಪೆಂಡ್ ಆನ್ ಪರ್ಸನ್ ಎನರ್ಜಿ, ಅಂದ್ರೆ ಅವರು ಹಾಕಿದ ನಂತರ ಕುಡಿಬಾರ್ದು ಅಂತ ಡಿಸೈಡ್ ಮಾಡಬೇಕು ಫಸ್ಟ್, ಮತ್ತೆ ಒಮ್ಮೆಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಅಮೌಂಟ್, ಆ ಕ್ವಾಂಟಿಟಿಯನ್ನ ಕಮ್ಮಿ ಮಾಡ್ತಾ ಬರಬೇಕು. ಹಾಗೆ ನಮಗೆ ಆ ಟೈಮಲ್ಲಿ ಮೇ ಬಿ ಪಾಸಿಟಿವ್ ಆಗಿರ್ಲಿಕ್ಕೆ ಕ್ರಿಸ್ಟಲ್ ಸಹಾಯ ಮಾಡ್ಬೋದು. ಓಕೆ, ಅವರ ಮನಸ್ಸು ಫಸ್ಟಿಗೆ ದೃಢ ಇರಬೇಕು, ಮತ್ತೆ ಇದನ್ನು ಹಾಕಿದಾಗ ಖಂಡಿತವಾಗ್ಲೂ ಅದರಿಂದ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು. ನಿಮಗೆ ಈ ಒಂದು ಫೀಲ್ಡಲ್ಲಿ ಮನೆಯಿಂದ ಯಾವ ರೀತಿಯಾಗಿ ಸಪೋರ್ಟ್ ಇದೆ ಅವರ ಬಗ್ಗೆ ಹೇಳೋದಾದ್ರೆ? ಮನೆಯಿಂದ ಅಂದ್ರೆ ಫುಲ್ ಸಪೋರ್ಟ್ ಇದೆ, ಯಾಕಂದ್ರೆ ನಾನು ಹೇಳಿದ್ದೆ ಆಗ್ಲೇ ನಂದು ಮನೆಯಿಂದ ಪೂರ್ವಜರು ಮಾಡ್ತಾ ಬಂದಿರೋದು, ಹಾಗೆ ಅವ್ರಿಗೆ ಗೊತ್ತಿರುವಂಥದ್ದೇ. ಮತ್ತೆ ನಾನು ಆಕ್ಚುಲಿ ನ್ಯಾಷನಲ್ ಯೋಗ ಕಾಂಪಿಟೇಟರ್, ಆ ಟೈಮಲ್ಲಿ ನನ್ನ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅಂದ್ರೆ ಕಾಂಪಿಟೇಷನ್ಸ್ಗೆಲ್ಲ. ಈಗ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ನೋ ಅದು ಮಾಡಬೇಡಿ ಹಾಗೆಲ್ಲ ಎಂತ ಹೇಳಲಿಲ್ಲ, ಏನಿಷ್ಟಿದ್ರು ಮಾಡಿ ಅಂತ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನನಗೆ ತುಂಬಾ ಹೆಲ್ಪ್ ಆಗಿದೆ. ಓಕೆ, ನಿಮಗೆ ತುಂಬಾನೇ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು ಯಾರು, ಅವ್ರ ಬಗ್ಗೆ? ತುಂಬಾ ಸಪೋರ್ಟ್ ಅಂದ್ರೆ ಅಮ್ಮ ಸಪೋರ್ಟ್, ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇದೆ. ಮತ್ತೆ ಈಗ ವರ್ಕ್ ಪ್ಲೇಸ್ ಅಲ್ಲಿ ಸಹ, ಈಗ ನಾನು ಇರೋ ವರ್ಕ್ ಪ್ಲೇಸ್ ಅಲ್ಲಿ ಮ್ಯಾನೇಜರ್ಸ್ ಅವರೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಓಕೆ, ನಿಮ್ಮ ಕಡೆಯಿಂದ ಇವಾಗ ಕ್ರಿಸ್ಟಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನನ್ನ ಕಾಂಟ್ಯಾಕ್ಟ್ ನಂಬರ್, ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವೈಲೇಬಲ್ ಇದ್ದೇನೆ, ಅಲ್ಲಿ ನೀವು ನನಗೆ ಮೆಸೇಜ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಡೀಟೇಲ್ಸ್ ಹೇಳೋದು? ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಾತಿ ಬಿ ಶೆಟ್ಟಿ, ಸೇಮ್ ಫೇಸ್ಬುಕ್ ಅಲ್ಲಿ ಸಹ ಸ್ವಾತಿ ಬಿ ಶೆಟ್ಟಿ ಅಂತಲೇ ಅಕೌಂಟ್ ಇದೆ. ಸೊ ಅದರಲ್ಲಿ ಡೀಟೇಲ್ಸ್ ಇದೆ, ಗೊತ್ತಾಗುತ್ತೆ ನಾನು ಹಾಕಿದ್ದೀನಿ ಎನರ್ಜಿ ಹೀಲರ್ ಯೋಗ ಥೆರಪಿಸ್ಟ್ ಅಂತ. ಸೊ ಹಾಗೆ ನೀವು ಫಾಲೋ ರಿಕ್ವೆಸ್ಟ್ ಕೊಟ್ಟು ನನ್ನ ಹತ್ರ ಮೆಸೇಜ್ ಮಾಡಿದ್ರೆ, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೇನೆ,
ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವಾಗ ಕ್ರಿಸ್ಟಲ್ ಅಂತ ಹೇಳಿದಾಗ ನೀವು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ರಿ ಆ ವ್ಯಕ್ತಿಗೆ ಎಷ್ಟು ಮಣಿಗಳು ಬೇಕಾಗುತ್ತೋ ಅದನ್ನೇ ನಾವು ಜೋಡಣೆ ಮಾಡಿ ಕೊಡೋದು ಅನ್ನೋವಂಥದ್ದು. ಒಂದು ವೇಳೆ ನಾವು ಇವಾಗ ನಮ್ಗೆ ಗೊತ್ತಿಲ್ಲದೇನೆ ಬೇರೆ ರೀತಿಯಲ್ಲಿ ಇವಾಗ ಇದಕ್ಕಿಂತ ಮುಂಚೆ ಹೇಳಿದಾಗ ಫ್ಯಾನ್ಸಿಯಿಂದ ಪರ್ಚೇಸ್ ಮಾಡ್ತೀವಿ, ಬಟ್ ನಾವು ಅದಕ್ಕೆ ಯಾವ ರೀತಿಯಾದಂತಹ ಒಂದು ಎನರ್ಜಿಯನ್ನ ಕೊಡದೆ ನಾವು ಹಾಕೊಂಡಿರ್ತೀವಲ್ವಾ, ಅದು ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ನಿಮ್ಗೆ ಫ್ಯಾನ್ಸಿ ಸ್ಟೋರ್ ಅಲ್ಲೆಲ್ಲ ಡೆಫಿನೆಟ್ಲಿ ಕ್ರಿಸ್ಟಲ್ ಸಿಗುದಿಲ್ಲ, ಅದು ಗ್ಲಾಸ್ ಬೀಡ್ಸ್ ಅಥವಾ ಫೈಬರ್ ಬೀಡ್ಸ್ ಆಗಿರುತ್ತೆ, ಅದರಿಂದ ಏನು ಯೂಸ್ ಇಲ್ಲ ನಿಮ್ಗೆ ಹಾಕಿದ್ರೆ. ಇಟ್ಸ್ ಕೈಂಡ್ ಆಫ್ ಸ್ಟೈಲ್ ವೇರ್, ನೀವು ಯಾವ್ದೋ ಡ್ರೆಸ್ಗೆ ಮ್ಯಾಚ್ ಆಗೋ ಆ ತರ ಹಾಕ್ಬೋದು ಹೊರತು ಅದು ಎನರ್ಜಿ ಹೀಲಿಂಗ್ ಕ್ರಿಸ್ಟಲ್ಸ್ ಅಲ್ಲ. ಓಕೆ, ಇವಾಗ ಸ್ಟೂಡೆಂಟ್ಗಳಿಗೆಲ್ಲ ಎಜುಕೇಶನ್ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ ಅಂತ, ಅದು ಹೇಗೆ ಅಂತ ಅದನ್ನ ಹೇಳೋದು? ಈಗ ಅವರ ಮನಸ್ಸು ಲೈಕ್ ಚಂಚಲ ಇರ್ತದೆ ಸ್ಟೂಡೆಂಟ್ಸ್, ಒಂದೇ ತರ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲ್ಲ, ಒಂದೇ ರೀತಿಯಾಗಿ ಫೋಕಸ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಸೊ ಈ ತರ ಕ್ರಿಸ್ಟಲ್ಸ್ ಅನ್ನ ಹಾಕಿದಾಗ ನಮ್ಮಲ್ಲಿ ಆ ಎನರ್ಜಿಯನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ. ಕಾನ್ಸಂಟ್ರೇಷನ್ ಆಗಿರ್ಬೋದು, ಮೈಂಡನ್ನು ಕಾಮ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ಅವರ ಎಜುಕೇಷನ್ ಅಲ್ಲಿ ಸಹ ಅವರಿಗೆ ಪ್ರೋಗ್ರೆಸ್ ಆಗ್ತದೆ. ಓಕೆ, ಇವಾಗ ಆನ್ಲೈನಿಂದ ಪರ್ಚೇಸ್ ಮಾಡ್ಬೋದು, ಬಟ್ ಅದರ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಫಸ್ಟ್ ಆಫ್ ಆಲ್, ಹೌದಲ್ವಾ? ಇವಾಗ ನಿಮಗೆ ಇದರ ಬಗ್ಗೆ ಜಾಸ್ತಿ ಆದಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋವಂಥದ್ದು ತುಂಬ ಜನರಿಗೆ ಇರುತ್ತೆ. ಯಾಕಂತ ಹೇಳಿದರೆ ಯಾವುದು ಟ್ರೆಂಡಲ್ಲಿ ಬರುತ್ತೋ ಅದನ್ನು ಫಾಲೋ ಮಾಡೋದು ಜನ ಜಾಸ್ತಿ ಅಲ್ವಾ? ಹಾಗಾಗಿ ಕ್ರಿಸ್ಟಲ್ ಬಗ್ಗೆ ಜಾಸ್ತಿ ಆದಂತಹ ಮಾಹಿತಿ, ಸ್ವಲ್ಪ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ನಾನು ಕೇಳೋದು ಅಂತ ಇದ್ದರೆ, ಕ್ರಿಸ್ಟಲ್ ಅಂತ ಹೇಳಿದಾಗ ತುಂಬ ಜನ ಅಂದ್ಕೊಳ್ತಾರೆ ಏನಪ್ಪ ಇವಾಗ ಹಣ ಮಾಡೋದಕ್ಕೆ ಇರೋವಂತಹದ್ದು ಅಂತ ತುಂಬ ಜನ, ಇವಾಗ ಜ್ಯೋತಿಷ್ಯ ಅಂತ ಹೇಳಿದಾಗಲೂ ಇರುತ್ತೆ, ಅದು ಹಣ ಮಾಡೋದಕ್ಕೆ ಮಾಡ್ತಾರೆ ಅನ್ನೋವಂಥದ್ದು. ಈ ಥರದ ಭಾವನೆ ಇದ್ದವ್ರಿಗೆ ಏನು ಹೇಳ್ತೀರಾ? ಸೊ ಇದು ಈಗ ಅಲ್ಲ, ಕ್ರಿಸ್ಟಲ್ಸ್ ಮೇ ಬಿ ಟ್ರೆಂಡಲ್ಲಿ ಈಗ ಬಂದಿರ್ಬೋದು, ಬಟ್ ತುಂಬಾ ನಮ್ಮ ಎಷ್ಟೋ ಪುರಾತನ ಕಾಲದಿಂದ ಸಹ ಈ ಕ್ರಿಸ್ಟಲ್ಸ್ಗಳಿವೆ. ಈಗ ನಾವು ನವರತ್ನದ್ದು ಉಂಗುರ ಚಿನ್ನದಲ್ಲಿ ಮಾಡಿ ಹಾಕ್ತಾರೆ, ಅದೆಲ್ಲ ಕ್ರಿಸ್ಟಲ್ಸ್. ನಾವು ಡೈಮಂಡ್ ಯೂಸ್ ಮಾಡೋದು ಸಹ ಒಂದು ಕೈಂಡ್ ಆಫ್ ಕ್ರಿಸ್ಟಲ್ಸ್. ಹಾಗಾಗಿ ಇದು ಮನಿ ಬಿಸ್ನೆಸ್ ಪರ್ಪಸ್ ಅಂತ ಖಂಡಿತವಾಗ್ಲೂ ಅಲ್ಲ, ಒಬ್ರಿಗೆ ಇದರಿಂದ ಸಹಾಯ ಆಗುತ್ತೆ ಅಂತ. ನಾವು ಹಾಕಿದವರಿಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಹಾಕ್ಬೋದು, ಇಲ್ಲಾಂದ್ರೆ ಅವರಿಗೆ ಅಂದ್ರೆ ನಾವು ಏನು ಫೋರ್ಸ್ ಮಾಡೋದಿಲ್ಲ ನೀವು ಹಾಕ್ಲೇಬೇಕು ಅಂತ ಹೇಳಿ. ಹಾಕಿದ್ರೆ ಬೆನಿಫಿಟ್ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು. ಇವಾಗ ನಕಲಿಯಾಗಿಯೂ ಮಾರಾಟ ಮಾಡೋರು ತುಂಬಾ ಜನ ಇರ್ತಾರೆ, ಇದು ನಿಜವಾಗ್ಲೂ ನಾವು ನಿಮಗೆ ಹೀಲ್ ಮಾಡಿಯೇ ಕೊಡ್ತಾ ಇರೋವಂಥದ್ದು ಅಂತ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಸೊ ನೀವು ಅವರಿಗೆ ಕ್ವಶನ್ಸ್ ಕೇಳ್ಬೋದು, ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ. ಈಗ ಒಂದು ಕ್ರಿಸ್ಟಲ್ಸ್ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ಅದು ಹೇಗೆ ಹೆಲ್ಪ್ ಆಗುತ್ತೆ, ಈ ತರ ಅವರನ್ನ ಕ್ವಶನ್ಸ್ ಕೇಳ್ಬೋದು. ಅದು ಬಿಟ್ಟರೆ ಅವ್ರ ಸರ್ಟಿಫಿಕೇಟ್ಸ್ ಇದೆಯಾ ಕೇಳ್ಬೋದು, ಅಂದ್ರೆ ಈ ಕ್ರಿಸ್ಟಲ್ಸ್ ಒರಿಜಿನಲ್ ಅನ್ನೋ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ, ಅದು ಇದೆಯಾ ಅಂತ ಅಷ್ಟೇ ಕೇಳ್ಬೋದು. ಓಕೆ, ಇವಾಗ 1 ವರ್ಷ ಆಯಿತು ಕ್ರಿಸ್ಟಲನ್ನು ಹಾಕಿ, ಆದರೂ ಏನೂ ಎಫೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಮೂಲಕ ವಾಪಸ್ ಬೇರೆ ಕ್ರಿಸ್ಟಲನ್ನು ಪಡೆಯೋದು? ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ಬೋದು. ಬೇರೆ ಕ್ರಿಸ್ಟಲ್ ಅಂದ್ರೆ ಅವರಿಗೆ ಹೆಲ್ಪ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ಮತ್ತೆ ಎನರ್ಜೈಸ್ ಮಾಡಿ ಕೊಡ್ಬೋದು, ಇಲ್ಲಾಂದ್ರೆ ಬೇರೆ ಕ್ರಿಸ್ಟಲ್ಸ್ಗಳನ್ನು ಅವರಿಗೆ ಸಜೆಸ್ಟ್ ಮಾಡ್ಬೋದು. ಓಕೆ, ನಿಮ್ಮ ಕ್ಲೈಂಟ್ಗಳಲ್ಲಿ ತುಂಬಾ ವರ್ಷ ಆದ್ಮೇಲೆಯೂ ಅವರಿಗೆ ಇದಾಗ್ತಾ ಇಲ್ಲ, ಕೊನೆಗೆ ಆಯಿತು ಅವರಿಗೆ, ಅವ್ರು ಏನು ಅಂದ್ಕೊಂಡಿದ್ರು ಅದು, ಆ ಥರ ಯಾರಾದರೂ ಇದ್ದಾರಾ? ಇಲ್ಲ, ಆ ಥರ ಇದುವರೆಗೆ ಯಾರು ಹೇಳಲಿಲ್ಲ. ಅಂದ್ರೆ ಕೆಲವು ರಿವ್ಯೂಸ್ ಕೊಡ್ತಾರೆ, ಕೆಲವು ರಿವ್ಯೂಸ್ ಕೊಡುದಿಲ್ಲ. ಹಾಕಿದ್ನಂತ ಕೊಟ್ಟವರಿಗೆಲ್ಲ ಆಲ್ಮೋಸ್ಟ್ ಒಂದು 3 months ಅಲ್ಲಿ ಎಲ್ಲ ಡಿಫ್ರೆನ್ಸ್ ಕಂಡಿದೆ, ಅದಕ್ಕಿಂತ ಜಾಸ್ತಿ ಹೋಗ್ಲಿಲ್ಲ. ಪುತ್ತೂರಿನವರು ಮಾತ್ರನಾ ಕ್ಲೈಂಟ್ಸ್ ಇರೋದು, ಇಲ್ಲ ಬೇರೆ ಕಡೆ? ಬ್ಯಾಂಗ್ಳೂರು, ಮಡಿಕೇರಿ, ಪುತ್ತೂರು ಮತ್ತೆ ಉಜಿರೆ. ಓಕೆ, ಮುಳಿಯಾದವರೆಲ್ಲ ತಗೊಂಡಿದ್ದಾರೆ ನಿಮ್ಮ ಅಲ್ಲಿ ಅವರು ಕ್ಲೈಂಟ್ಸ್ಗಳು? ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಿಮಗೆ? ಅವ್ರದ್ದೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಇದೆ. ಅಂದ್ರೆ ಈಗ ಸ್ಟೂಡೆಂಟ್ಸ್ ಡೈಲಿ ಸಿಕ್ಕೋರು ಹೇಳ್ತಾರೆ, ಹೌದು ಮ್ಯಾಮ್ ಈ ತರ ಡಿಫ್ರೆನ್ಸ್ ಆಗಿದೆ ನನಗೆ ಅಂತ. ಮತ್ತೆ ಇವನ್ ಸ್ಟಾಫ್ಗಳು ಸಹ, ಅಂದ್ರೆ ಮುಳಿಯಾ ಸ್ಟಾಫ್ಗಳು ತಗೊಂಡವರಿಗೆ ತುಂಬಾ ಬದಲಾವಣೆ ಆಗಿದೆ. ಅವರು ಬೇರೆಯವರಿಗೆ ಸಹ ರೆಫರ್ ಮಾಡಿದ್ದಾರೆ. ಅವರು ಕೂಡ ಪರ್ಚೇಸ್ ಮಾಡಿದ್ದಾರೆ. ಓಕೆ, ನೀವು ಇವಾಗ ತುಂಬಾ ಜನರ ಎನರ್ಜಿಯನ್ನ ಪಡ್ಕೊಳ್ತೀರಾ, ಅಂದ್ರೆ ನೋಡ್ತೀರಾ ನೀವು ಅಲ್ವಾ, ನಿಮ್ಮ ಎನರ್ಜಿನ ನೀವು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ ಅಂತ? ಎಸ್, ಕೆಲವೊಮ್ಮೆ ಅದು ನಮಗೆ ಸಹ ಎಫೆಕ್ಟ್ ಆಗ್ತದೆ. ಈಗ ಡೈಲಿ ಈ ತರ ಪ್ರಾಬ್ಲಮ್ಸ್ ಇಟ್ಕೊಂಡು ಬರ್ತಾರೆ, ಆ ವೈಬ್ ನಮಗೆ ಸಹ ಫೀಲ್ ಆಗ್ತದೆ. ಸೊ ಬಟ್ ನಾವು ಮೆಡಿಟೇಷನ್, ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಮಾಡುವಾಗ ವಿತ್ ಕ್ರಿಸ್ಟಲ್ಸ್ ಎಲ್ಲ ಮಾಡಿರ್ತಾರೆ, ಹಾಗೆ ಆ ಪಾಸಿಟಿವಿಟಿ ಅದಕ್ಕೆ ಅಟ್ರಾಕ್ಟ್ ಆಗಿರುತ್ತೆ. ನಿಮಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ? ಸಮ್ಟೈಮ್ಸ್ ಲೈಕ್ ಆ ಒಂದು ಡೈಲಿ ಒಬ್ರನ್ನ ಕನ್ಸಲ್ಟೇಷನ್ ಮಾಡ್ತೇವೆ, ಅವರ ಸ್ಟೋರೀಸ್ ಎಲ್ಲ ಕೇಳಿದ್ರೆ ಅದು ನಮಗೆ ಮೆಂಟಲಿ ಡ್ರೈನ್ ಆಗುತ್ತೆ. ಅಂದ್ರೆ ಬರೀ ಸ್ಯಾಡ್ ಸ್ಟೋರಿಗಳನ್ನೇ ಕೇಳಿರ್ತೀವಲ್ಲ, ಸೊ ನಮಗೆ ಆ ಥರನೇ ಫೀಲ್ ಆಗುತ್ತೆ, ಹೀಗೆಲ್ಲ ಅವರ ಪ್ರಾಬ್ಲಮ್ಸ್ ಎಲ್ಲ ತಿಳ್ಕೊಂಡಾಗ. ಬಟ್ ನಾವು ಮೆಡಿಟೇಷನ್ ಆ ಥರ ಪ್ರಾಕ್ಟೀಸ್ ಎಲ್ಲ ಮಾಡುವಾಗ ಆ ನೆಗೆಟಿವ್ ಥಾಟ್ಸ್ ಎಲ್ಲ ಕಮ್ಮಿ ಆಗ್ತದೆ ಅಂತ. ಓಕೆ, ಕ್ರಿಸ್ಟಲನ್ನು ಇವಾಗ ಯಾರಾದರೂ ನಿಮ್ಮ ಹತ್ರ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮನಸ್ಸಿಂದ ಎಷ್ಟು ದೃಢವಾಗಿರಬೇಕು ಅಂತ? ಮನಸ್ಸು ಅಂದರೆ ಹಾಗೆ ಅಂತ ಇಲ್ಲ, ಲೈಕ್ ನೀವು ಹಾಕುವಾಗ ಲೈಕ್ ಇಷ್ಟೇ ದೃಢತೆ ಇರಬೇಕು ಅಥವಾ ಹೀಗೆ ಇರಬೇಕು ಅಂತ ಏನಿಲ್ಲ. ನೀವೊಂದು ಏನು ವಿಷಯಕ್ಕೆ ಹಾಕಿರ್ತೀರ ಆ ವಿಷಯದ ಬಗ್ಗೆ ಜಾಸ್ತಿ ಅಂದರೆ ಕಾನ್ಸಂಟ್ರೇಷನ್ ಇದನ್ನು ಹಾಕಿದ್ದೇನೆ, ಸೊ ನನಗೆ ಇದರಿಂದ ಪಾಸಿಟಿವ್ ಆಗ್ತದೆ ಅಂತ ಒಂದು ಪಾಸಿಟಿವ್ ಥಾಟ್ಸನ್ನು ಅವ್ರು ಇಟ್ಕೊಂಡಿರ್ಬೇಕು. ಬಟ್ ಡೌಟ್ಸಲ್ಲಿ ಇರಬಾರ್ದು, ನಾನು ಹಾಕಿದ್ದೇನೆ ತಗೊಂಡಿದ್ದೇನೆ ಇದು ಆಗ್ತದೆ ಇಲ್ವೋ ಅಥವಾ ವೇಸ್ಟ್ ಆಗ್ಬೋದು, ಆ ಥರ ಥಾಟ್ಸನ್ನು ಅವಾಯ್ಡ್ ಮಾಡಿ ಪಾಸಿಟಿವ್ ಥಾಟ್ಸಲ್ಲೇ ಇದ್ದರೆ ಅದು ಖಂಡಿತವಾಗ್ಲೂ ಹೆಲ್ಪ್ ಆಗ್ತದೆ. ಓಕೆ, ಇವಾಗ ಕ್ರಿಸ್ಟಲ್ನ ಹಾಕ್ತಾರೆ ಅಂತ ಹೇಳಿದಾಗ ಅವರು ಆಧ್ಯಾತ್ಮಿಕವಾಗಿ ಕೂಡ ಸ್ವಲ್ಪ ಒಲವು ಇರೋರ ಆಗಿರ್ಬೇಕಾ, ಒಲವನ್ನು ತೋರಿಸಬೇಕಾಗುತ್ತೆ
ಆಗುತ್ತಾ ಹೇಗೆ ಅಂತ? ಖಂಡಿತವಾಗ್ಲಿ ನೀವು ಆಧ್ಯಾತ್ಮಿಕವಾಗಿ ಇದ್ದವರಾದ್ರೆ ಇನ್ನೂ ಒಳ್ಳೇದು. ನೀವು ಮೆಡಿಟೇಷನ್, ಪ್ರಾಣಾಯಾಮ, ಇನ್ಯಾವುದೋ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡುವಾಗ ಅದು ನಿಮ್ಮ ಬಾಡಿಯಲ್ಲಿದ್ದರೆ, ಸ್ಪಿರಿಚುವಲ್ ಪ್ರಾಕ್ಟೀಸಿಂದ ನಮಗೆ ಆಲ್ವೇಸ್ ಪಾಸಿಟಿವ್ ಎನರ್ಜಿ ಬಾಡಿಗೆ ಬರ್ತಾ ಇರ್ತದೆ. ಸೊ ಆಗ ಆ ಎನರ್ಜಿ ಕ್ರಿಸ್ಟಲ್ಸ್ಗಳಿಗೂ ಸಹ ತುಂಬುತ್ತೆ. ನಾವು ಬಾಕಿ ಟೈಮಲ್ಲಿ ಸಹ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ. ನೀವು ಆಧ್ಯಾತ್ಮಿಕ ಇಲ್ಲದವರಾದರೂ ಅದೇನು ತೊಂದರೆ ಇಲ್ಲ. ನಿಮ್ಮ ದೈನಂದಿನ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗಿ. ಸೊ ಗುಡ್ ಆ್ಯಕ್ಷನ್ಸ್ ಅಂದರೆ ಗುಡ್ ವರ್ಕ್ಸ್ಗಳನ್ನು ಮಾಡಿ ಅಂತ. ಓಕೆ, ಇವಾಗ ಕೆಲವೊಂದು ಸ್ಟೋನ್ಸ್ ಎಲ್ಲ ಬರುತ್ತೆ ಗೊತ್ತಾ, ಅದು ಕೂಡ ಅದನ್ನ ಹಾಕಿದವರು ಈ ಕ್ರಿಸ್ಟಲ್ಗಳನ್ನ ಕೂಡ ಹಾಕೊಳ್ಬೋದಾ ಹೇಗೆ ಅಂತ? ಇವಾಗ ಕೆಲವು ಮಂತ್ರ ಮಾಡಿ ಕೊಡ್ತಾರೆ ಅನ್ನುವಂತಹ ಸ್ಟೋನ್ ಇರುತ್ತೆ, ಅಂತ ಸ್ಟೋನ್ಗಳನ್ನ ಹಾಕಿದಾಗ ಕ್ರಿಸ್ಟಲ್ಗಳನ್ನ ಕೂಡ ಹಾಕೊಳ್ಬೋದಾ ಹೇಗೆ? ಕ್ರಿಸ್ಟಲ್ಸ್ ಯಾರು ಬೇಕಾದ್ರೂ ಹಾಕ್ಬೋದು. ಮತ್ತೆ ಅದನ್ನ ನಾವು ಹೇಗೆ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಅದು ಪಾಸಿಟಿವ್ ಆಗಿ ನಮ್ಗೆ ಎಫೆಕ್ಟ್ ಕೊಡ್ತದೆ. ನೀವು ನೆಗೆಟಿವ್ ಆಗಿ ಅದನ್ನ ಫಿಲ್ ಮಾಡಿದ್ರೆ ಅದು ನಿಮ್ಗೆ ನೆಗೆಟಿವ್ ಆಗಿ ಕೊಡ್ತದೆ. ಹಾಗೇನಿಲ್ಲ, ಯಾರು ಸಹ ಹಾಕ್ಬೋದು. ಬೇರೆ ಈಗ ಬೇರೆ ಸ್ಟೋನ್ಸ್ ಜೊತೆ ಇದನ್ನ ಹಾಕಬಾರ್ದು ಅಂತ ಖಂಡಿತವಾಗ್ಲೂ ಇಲ್ಲ. ಓಕೆ, ನಮ್ಮಲ್ಲಿ ಪಾಸಿಟಿವಿಟಿ ಇದ್ರೆ ಇದು ಕೂಡ ಡಬಲ್ ಆಗಿ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಓಕೆ, ಇವಾಗ ತುಂಬಾ ಜನರಿಗೆ ಕೈಯಲ್ಲಿ ಬ್ರಾಸ್ಲೆಟ್ಗಳನ್ನು ತುಂಬಾ ಹಾಕೊಳ್ಳುವಂಥ ಟ್ರೆಂಡ್ ಇರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಇವಾಗ ಕೊಡುವಂಥ ಬ್ರಾಸ್ಲೆಟ್ಗಳು ಒಂದೊಂದು ಸಮಸ್ಯೆಗಳಿಗೆ ಹೇಳಿದಾಗ ಇರುವಂಥದ್ದು, ಅದನ್ನೆಲ್ಲವನ್ನ ಒಟ್ಟು ಮಾಡಿ ಒಂದೇ ಬ್ರಾಸ್ಲೆಟ್ ಆಗಿ ಕೊಡೋದಕ್ಕಾಗುತ್ತಾ ಹೇಗೆ ಅಂತ? ಎಸ್, ನಾವು ಕಂಬೈನ್ ಮಾಡ್ಬೋದು. ಒಂದು ಬ್ರಾಸ್ಲೆಟ್, ಈಗ ಕೆಲವರಿಗೆ ಒಂದೇ ಬ್ರಾಸ್ಲೆಟ್ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನ ಕಂಬೈನ್ ಮಾಡಿ ಕೊಡ್ತೇವೆ. ಒಂದೇ ಬ್ರಾಸ್ಲೆಟ್ ಅಲ್ಲಿ ಒಂದು 3-4 ಪ್ರಾಬ್ಲಮ್ಸ್ಗೆ ಆಗುವಂಥದ್ದು ಹಾಗೂ ಹಾಕ್ಬೋದು. ಇಲ್ಲಾಂದ್ರೆ ನಿಮಗೆ ತುಂಬಾ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಒಂದೊಂದು ಬ್ರಾಸ್ಲೆಟ್ಸ್ ಅನ್ನ ಮಾಡಿ ಕೊಡ್ತೇವೆ. ಇಲ್ಲ ಅಂದ್ರೆ ತುಂಬಾ ಬ್ರಾಸ್ಲೆಟ್ಸ್ ತಗೊಂಡು ಯಾವ ವೆಕೇಶನ್ಗೆ ಯಾವ್ದು ಹಾಕ್ಬೋದು. ಈಗ ನೀವು ಮೆಡಿಟೇಟ್ ಮಾಡ್ತಿದ್ದೀರಾ, ಆಗ ಪೀಸ್ ಆಫ್ ಮೈಂಡ್ಗೆ ಬೇಕಾಗಿ ಒಂದು ಕ್ರಿಸ್ಟಲ್ಸ್ ಇರುತ್ತೆ, ಆ ಟೈಮಲ್ಲಿ ಅದನ್ನ ಯೂಸ್ ಮಾಡ್ಬೋದು. ಇನ್ನು ವರ್ಕ್ ಪ್ಲೇಸಿಗೆ ಹೋಗುವಾಗ ಅಲ್ಲಿ ಒಳ್ಳೆ ಲೈಕ್ ಇಂಟ್ರೆಸ್ಟ್, ಕ್ರಿಯೇಟಿವಿಟಿ, ಆಗ ಒಂದು ಕ್ರಿಸ್ಟಲ್ಸ್ಗಳನ್ನು ಹಾಕ್ಬೋದು. ಆ ರೀತಿಯಾಗಿ ಓಕೆ, ಒಂದೇ ಬ್ರಾಸ್ಲೆಟ್ ಅಲ್ಲೂ ಮಾಡ್ಬೋದು ಅಥವಾ ಬೇರೆ ಬೇರೆ ಬ್ರಾಸ್ಲೆಟ್ ಸಹ ಮಾಡ್ಬೋದು. ಓಕೆ, ನೀವು ಇವಾಗ ಬ್ರಾಸ್ಲೆಟ್ ಮಾತ್ರ ಕೊಡೋದಾ ಇಲ್ಲ ಬೇರೆ ಏನಾದರೂ ಪೆಂಡೆಂಟ್ ರೀತಿಯಲ್ಲಿ ಆಗಿರ್ಬೋದು? ಈ ತರ ಇದು ಪೆಂಡೆಂಟ್, ಈ ತರ ಪೆಂಡೆಂಟ್ಸ್ ಗಳನ್ನ ಕೊಡ್ತೇವೆ. ಇದನ್ನ ಮತ್ತೆ ನಾವು ಒಂದು ಆರ್ಟಿಫಿಷಿಯಲ್ ಸ್ಟೀಲ್ ಅಲ್ಲಿ ಮಾಡಿ ಕೊಟ್ಟಿರ್ತೇವೆ. ಮತ್ತೆ ಬೇಕಾದ್ರೆ ಅದನ್ನ ನಿಮ್ಗೆ ಸಿಲ್ವರ್ ಅಲ್ಲಿ, ಗೋಲ್ಡ್ ಅಲ್ಲಿ ಹಾಗೆ ಕಟ್ಟಿಸ್ಕೊಳ್ಬಹುದು ಪೆಂಡೆಂಟ್ಸ್. ಅದು ಬಿಟ್ರೆ ಬ್ರೇಸ್ಲೆಟ್ಸ್, ಮತ್ತೆ ಮನೆಯಲ್ಲಿ ಇಡುವಂತ ಕೆಲವೊಂದು ಡೆಕೋರ್ಸ್ ಗಳನ್ನ ಕೊಟ್ಟಿರ್ತೇವೆ. ಅಂದ್ರೆ ಮತ್ತೆ ನಿಮ್ಮ ವ್ಯಾವಹಾರಿಕ ಜಾಗದಲ್ಲಿ ಇಡುವಂತದ್ದು, ಬ್ಯಾಗ್ ಅಲ್ಲಿ ಇಡುವಂತದ್ದು, ಹಾಗೆ ಡಿಫ್ರೆಂಟ್ ಕ್ರಿಸ್ಟಲ್ಸ್ ಅವೈಲೇಬಲ್. ಓಕೆ, ರಿಂಗ್ ಅಲ್ಲಿ ಏನಾದರೂ ಮಾಡುವಂತ ರಿಂಗಿಗೆ ಬೇಕಾದ್ರೆ ನಾವು ಸ್ಟೋನ್ಸ್ ಕೊಡ್ಬೋದು. ಅದು ನೀವು ಅಂದ್ರೆ ಜ್ಯುವೆಲ್ಲರಿ ಶಾಪ್ಸ್ ಅವ್ರ ಹತ್ರ ಹೋಗಿ ಮತ್ತೆ ಅದನ್ನ ಕಟ್ಟಿಸ್ಕೊಳ್ಬಹುದು, ಸಿಲ್ವರ್ ಅಲ್ಲಿ, ಗೋಲ್ಡ್ ಅಲ್ಲಿ ಹಾಗೆ. ಓಕೆ, ಇವಾಗ ಯಾವ್ದಾದ್ರು ನಿಮ್ಮಲ್ಲಿ ಬಂದಾಗ ಅವರನ್ನ ನೀವು ಕನ್ಸಲ್ಟ್ ಮಾಡ್ತೀರಾ? ಅಂದ್ರೆ ಅವರು ಯಾವ ರೀತಿಯಾಗಿ ಅವರ ಮನಸ್ಥಿತಿ ಇದೆ ಅನ್ನೋದನ್ನ ನೋಡ್ಕೊಳ್ತೀರಾ ನೀವು, ಆಮೇಲೆ ನೀವು ಅವರಿಗೆ ಸಜೆಸ್ಟ್ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಅವರು ಬಂದಾಗ ಅವರು ಕೆಲವೊಂದು ಸಮಸ್ಯೆಗಳನ್ನ ಮಾತ್ರ ಹೇಳಿರ್ತಾರೆ, ಬಟ್ ನಿಮಗೆ ಗೊತ್ತಾಗುತ್ತಾ ಹೇಗೆ ಇವರಿಗೆ ಇಂತಹ ಸಮಸ್ಯೆಗಳು ಇದೆ ಅನ್ನುವಂಥದ್ದು? ಅವರು ಹೇಳದೇ ಇದ್ರು ನಿಮ್ಗೆ ಅರ್ಥ ಆಗಿ ಗೊತ್ತಾಗುತ್ತೆ. ಅಂದ್ರೆ ಈಗ ಅವ್ರಿಗೆ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ, ಈಗ ಒಂದು ಹೆಲ್ತ್ ಇಶ್ಯೂಸ್ ಬಂದಿದೆ, ಅದರ ರೂಟ್ ಕಾಸ್ ಬೇರೆ ಇರುತ್ತೆ. ಸೊ ಅದನ್ನ ನಾವು ರೂಟಿಂದಲೇ ಸರಿ ಮಾಡಿದ್ರೆ ಆ ಸಮಸ್ಯೆಗಳು ಸರಿಯಾಗುತ್ತೆ. ಈಗ ಸಿಂಪ್ಟಮ್ಸ್, ಈಗ ಅವರಿಗೆ ಒಂದು ಪ್ರಾಬ್ಲಮ್ ಸಿಂಪ್ಟಮ್ಸ್ ಅಷ್ಟೇ ಗೊತ್ತಿರುತ್ತೆ, ಅದು ಬೇರೆ ಸಮಸ್ಯೆಯಿಂದ ಸಹ ಆ ಪ್ರಾಬ್ಲಮ್ಸ್ಗಳು ಬಂದಿರ್ತದೆ. ಆಗ ನಾವು ಇದು ಈ ರೀತಿಯಾಗಿ ಬಂದದ್ದು ಅಂತ ಹೇಳಿ ಅವರಿಗೆ ಸಜೆಸ್ಟ್ ಮಾಡಿ, ಇದಕ್ಕೆ ನೀವು ಈ ಕ್ರಿಸ್ಟಲ್ಸ್ ಅನ್ನ ಯೂಸ್ ಮಾಡ್ಬೋದು. ಅವರು ಆಲ್ರೆಡಿ ಒಂದು ಕ್ರಿಸ್ಟಲ್ಸ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತಾರೆ, ಅದ್ರ ಜೊತೆಗೆ ಇದನ್ನ ಸಹ ಕಂಬೈನ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಗೆ ಸಹಾಯ ಆಗ್ತದೆ ಅಂತ ಹೇಳಿ. ಓಕೆ, ಇವಾಗ ಮನುಷ್ಯನಿಗೆ ಒಂದು ಕಲರ್ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥದ್ದು, ಕಲರ್ ಕೂಡ ನಮ್ಮನ್ನ ಇವಾಗ ಚೂಸ್ ಮಾಡುತ್ತಾ ಹೇಗೆ ಅಂತ ಮನುಷ್ಯನಿಗೆ, ಇದು ನಾನು ಅವನ ಕೈಗೆ ಹೋಗ್ಬೇಕು ಅನ್ನೋ ರೀತಿಯಾಗಿ. ಈಗ ನಿಮ್ಗೆ ಯಾವ್ದು ಪ್ರಾಬ್ಲಮ್ಸ್ ಇರುದಿಲ್ಲ ಅಥವಾ ಕ್ರಿಸ್ಟಲ್ಸ್ ಬಗ್ಗೆ ಐಡಿಯಾಸ್ ಇರುದಿಲ್ಲ, ಎಲ್ಲೋ ಒಂದು ಈ ತರ ಕ್ರಿಸ್ಟಲ್ ಹೀಲರ್ ಹತ್ರ ಹೋಗಿರ್ತೀರಿ, ಅಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಯಾವ್ದೊಂದು ಕ್ರಿಸ್ಟಲ್ಸ್ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಆ ಕ್ರಿಸ್ಟಲ್ಸ್ ನ ನೀಡಿದೆ ನಿಮ್ಮ ದೇಹಕ್ಕೆ, ಫಿಸಿಕಲಿ, ಮೆಂಟಲಿ ನೀಡಿದೆ, ಆ ಟೈಮಲ್ಲಿ ಅದನ್ನ ತಗೊಂಡ್ರು ಸಹ ನಿಮ್ಗೆ ಯೂಸಸ್ ಆಗುತ್ತೆ ಅಂತ. ಓಕೆ, ನಿಮ್ಮ ಹತ್ರ ಈಗ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಬ್ಲಾಂಕ್ ಆಗಿ ಬರ್ತಾನೆ, ಏನೂ ಇರೋದಿಲ್ಲ ಅವನಿಗೆ ಜಸ್ಟ್ ಗೊತ್ತಿರುವಂಥದ್ದು ಕ್ರಿಸ್ಟಲ್ ನಂಗೆ ಬೇಕು ಅನ್ನುವಂಥದ್ದು ಮಾತ್ರ ಇರುತ್ತೆ. ಯಾಕೆಂತ ಹೇಳಿದ್ರೆ ಜಾಸ್ತಿಯಾಗಿ ಮಾಹಿತಿ ಇಲ್ಲದ ಸಂದರ್ಭದಲ್ಲಿ ಅವಾಗ ಅವ್ರ ಹತ್ರ ಏನೆಲ್ಲ ಕ್ವಶನ್ಗಳನ್ನ ನೀವು ಕೇಳ್ತೀರಾ? ಅವರಿಂದ ನಿಮ್ಗೆ ಏನೆಲ್ಲ ಬೇಕಾಗುತ್ತೆ ಅಂತ ಮಾಹಿತಿಗಳು? ಈಗ ಅವ್ರ ಹತ್ರ ನಾನು ಕೇಳ್ತೇನೆ, ಲೈಕ್ ಏನಾದ್ರು ಸಮಸ್ಯೆ ಇದೆಯಾ ಅಂತ. ಸಮಸ್ಯೆ ಏನೂ ಇಲ್ಲ, ನಾನು ಈ ತರ ಎಲ್ಲೋ ಒಂದು ಕಡೆ ನೋಡಿದ್ದೇನೆ, ಅದನ್ನ ನೋಡಿ ನನಗೆ ಇಂಟ್ರೆಸ್ಟ್ ಆಯ್ತು ಅಂತ. ಸೊ ಆಗ ನಾವು ಅವರ ಮುಂದೆ ಕ್ರಿಸ್ಟಲ್ಸ್ ಗಳನ್ನ ಇಟ್ಟು ನಿಮ್ಗೆ ಯಾವ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತದೆ ಅಂತ ಕೇಳ್ಬೋದು, ಹಾಗೆ ಕೊಟ್ಬಿಡ್ಬೋದು. ಇಲ್ಲಾಂದ್ರೆ ಅವರಿಗೆ ಬೇರೆ ತರ ಲೈಕ್ ನನಗೆ ಪ್ರೊಟೆಕ್ಷನ್ಸ್ಗೆ, ಅಂದ್ರೆ ಈಗ ಜಸ್ಟ್ ದೃಷ್ಟಿಗೆ ಅಂತ ಹೇಳಿದ್ರೆ ಬ್ಲಾಕ್ ಆಬ್ಸಿಡಿಯನ್, ಬ್ಲಾಕ್ ಟೂರ್ಮಲೈನ್, ಈ ತರ ಕ್ರಿಸ್ಟಲ್ಸ್ಗಳಿದೆ, ಅದನ್ನ ಸಜೆಸ್ಟ್ ಮಾಡ್ತೇವೆ. ಓಕೆ, ಇದು ಒಂದೇ ಸೆಷನ್ ಇರುತ್ತಾ ಇಲ್ಲ ಅದಕ್ಕೆ ಟೈಮ್ ತಗೊಳ್ಳುತ್ತಾ? ಇಲ್ಲ, ಒಂದೇ ಸೆಷನ್. ಒಮ್ಮೆ ಅವರು ಬೈ ಮಾಡೋ ಮುಂಚೆ ಕನ್ಸಲ್ಟೇಷನ್ ಮಾಡ್ತಾರೆ, ಮತ್ತೆ ಅದನ್ನ ಅವರು ವೇರ್ ಮಾಡೋದು. ಆಗ ನಾವು ಹೇಳಿರ್ತೇವೆ ಯಾವ ತರ ವೇರ್ ಮಾಡಬೇಕು, ಏನೆಲ್ಲ ಮಾಡಬೇಕು, ಅದನ್ನ ಅವ್ರು ಫಾಲೋ ಮಾಡಿದ್ರೆ ಸಾಕು. ಓಕೆ, ಇದು ಮಕ್ಕಳಿಗೂ ವರ್ಕ್ ಆಗುತ್ತೆ, ಸಣ್ಣ ಮಕ್ಕಳಿಗೂ ವರ್ಕ್ ಆಗ್ತದೆ, ಹಿರಿಯರಿಗೂ ವರ್ಕ್ ಆಗುತ್ತೆ, ಯಾರಿಗೆ ಬೇಕಾದ್ರೂ ಮಾಡ್ಕೊಳ್ಬಹುದಂಥದ್ದು. ಓಕೆ, ಇವಾಗ ನಿಮ್ಮ ಹತ್ರ ಬಂದಾಗ ಇವಾಗ ಮಂಗಳೂರಿನವರು ಕಾಲ್ ಮಾಡಿ ನಿಮಗೆ ಹೇಳಿರ್ತಾರೆ ನನಗೆ ಈ ತರ ಬೇಕು ಅಂತ, ಅವರ ಪ್ರಾಬ್ಲಮ್ಸ್ ಹೇಳಿರ್ತಾರೆ, ನೀವು ಅವರಿಗೆ ಕೊಡುವಂತ ವ್ಯವಸ್ಥೆಗಳು ಯಾವ ರೀತಿಯಾಗಿರುತ್ತೆ ಅಂತ? ಸೊ ನಾವು ಕಾಲಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೇವೆ, ಹೀಗೆ ಇರ್ತದೆ ಅಂತ. ಮತ್ತೆ ಅವರಿಗೆ ಬೇಕಾದ ರೀತಿಯಲ್ಲಿ, ಈಗ
ಡಿಸೈನ್ ಒಬ್ರೊಬ್ಬರಿಗೆ ಒಂದೊಂದು ಐಡಿಯಾಸ್ ಇರುತ್ತೆ, ಈ ಥರ ಡಿಸೈನ್ ಮಾಡಿ ಹಾಕಬೇಕು, ಅದೇ ಥರ ಅದನ್ನು ಡಿಸೈನ್ ಮಾಡಿ ಅವರಿಗೆ ಫೋಟೋಸ್ ಕಳಿಸ್ತೇವೆ, ಇದು ನಿಮಗೆ ಇಷ್ಟ ಆಯ್ತಾ ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್. ಮತ್ತು ನಾವು ಅವ್ರು ಯಾವ ಕ್ರಿಸ್ಟಲ್ಸ್ ಬೈ ಮಾಡಿರ್ತಾರೆ ಆ ಕ್ರಿಸ್ಟಲ್ಸ್ ಫುಲ್ ಇನ್ ಡೀಟೇಲ್ ಕೊಟ್ಟಿರ್ತೇವೆ, ಡೀಪ್ ನಾಲೆಜ್, ಅಂದರೆ ಅದು ಹೇಗೆ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ ಅಂತ. ಆಮೇಲೆ ಅವರಿಗೆ ಇಷ್ಟವಾದ ಡಿಸೈನಲ್ಲಿ ಅದನ್ನು ಮಾಡಿ ಮತ್ತೆ ಕೊರಿಯರ್ ಮಾಡುವಂಥದ್ದು. ಓಕೆ, ಅವರಲ್ಲಿ ಕೇಳ್ತಿರ್ತೀರಾ ಹೇಗೆ ನೀವು ಅಂತ, ವರ್ಕ್ ಆಗ್ತಿದ್ಯಾ ಏನು ಅಂತ ಅವರ ಕೆಲವರಿಗೆ ಫಾಲೋ ಅಪ್ ಮಾಡ್ತೇವೆ, ಈ ಥರ ವರ್ಕ್ ಕೆಲವರಿಗೆ ಹೇಳ್ತಿರ್ತೇವೆ, ಮತ್ತು ಅವರಿಗೆ ಪಾಸಿಟಿವ್ ಆಗಿ ಹೇಳಿರ್ತೇವೆ, ಅಂದರೆ ಈ ಥರ ವರ್ಕ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಒಬ್ಬರೊಬ್ಬರ ಎನರ್ಜಿ ಲೆವೆಲ್ ಫಸ್ಟಿಗೆ ಅದು ನಮ್ಮ ನೆಗೆಟಿವಿಟಿಯನ್ನೆಲ್ಲ ಕಮ್ಮಿ ಮಾಡ್ತಾ ಬರ್ತದೆ, ಆಗ ಟೈಮ್ ತಗೊಳ್ಬೋದು. ಅಂದರೆ ಆ ಪರ್ಸನ್ ಬಾಡಿಯಲ್ಲಿ ಅಷ್ಟು ನೆಗೆಟಿವಿಟಿ ಇದ್ದರೆ ಮತ್ತೆ ನಿಮಗೆ ಯೂಸಸ್ ಗೊತ್ತಾಗ್ಬೋದು. ಕೆಲವರಿಗೆ ಹಾಕಿದ ಕೂಡಲೇ ರಿಸಲ್ಟ್ ಗೊತ್ತಾಗುತ್ತೆ ಅಂಥವ್ರು ಅವರೇ ಹೇಳ್ತಾರೆ, ಅವ್ರದ್ದೇನು ಸುದ್ದಿ ಇಲ್ಲ ಅಂದರೆ ನಾವೇ ಲೈಕ್ ಫಾಲೋ ಅಪ್ ಮಾಡ್ತೇವೆ, ಹೇಗೆ ಉಂಟು ಆಗಿದ ವರ್ಕ್ ಆಗಿ. ಇವಾಗ ನೀವು ಪೆಂಡೆಂಟ್ ಹಾಕೊಂಡಿದ್ದೀರಲ್ಲ, ಅದರಲ್ಲಿ ಇವಾಗ ಎನರ್ಜಿ ಬೇಕು, ಪವರ್ ಬೇಕು, ಅದರ ಜೊತೆಗೆ ಸ್ವಲ್ಪ ಸ್ಟೈಲಿಶ್ ಆಗು ಬೇಕು ಅನ್ನುವಂಥವ್ರು ಇರ್ತಾರೆ. ಅದಕ್ಕೆ ನೀವು ಸ್ಟೈಲ್ ಯಾವ ರೀತಿ ಡಿಸೈನ್ಡ್ ಆಗಿ ಆ ಥರ ಏನಾದರೂ ಮಾಡಿಕೊಡ್ತೀರಾ ಹೇಗೆ? ಖಂಡಿತವಾಗ್ಲೂ ಅದು ಹಾರ್ಟ್ ಶೇಪಲ್ಲಿ ಬೇಕಂದ್ರೆ ಹಾರ್ಟ್ ಶೇಪಲ್ಲಿ ಇರುತ್ತೆ, ನಿಮ್ಗೆ ಯಾವ ಶೇಪಲ್ಲಿ ಫ್ಲವರ್ ಡಿಸೈನ್ ಅಥವಾ ಈ ಥರ ಲೈಕ್ ಅನ್ಕಟ್ ಪೀಸಸ್ಗಳು, ಈ ಥರ ಒಂದೊಂದು ಡಿಸೈನ್ಸ್ ಅಲ್ಲಿ ಮಾಡಿ ಕೊಡ್ತೇವೆ. ಮತ್ತೆ ಅದಕ್ಕೆ ಬೇಕಾದ ಡಿಸೈನ್ಸ್ ಲೈಕ್ ಕೀ ಪಂಚ್ ಅದು ಸಹ ಮಾಡಿ ಕೊಡ್ತೇವೆ. ಹಾಗೆ ಪೆಂಡೆಂಟ್ಸ್ಗಳಲ್ಲಿ ಲೈಕ್ ಬೇರೆ ಬೇರೆ ಬಟರ್ಫ್ಲೈ ಶೇಪ್ ಹಾಗೆಲ್ಲ ಮಾಡಿ ಕೊಡ್ತೇವೆ. ಇದರಲ್ಲೂ ಮಾಡ್ಕೊಡ್ತೀರಾ? ಬ್ರಾಸ್ಲೆಟ್ ಅಲ್ಲಿ ಬ್ರಾಸ್ಲೆಟ್ ಅಲ್ಲಿ ಇದೇ ಆಪ್ಷನ್ ಇರೋದು, ಈ ತರ ಅದನ್ನ ರೌಂಡ್ ಶೇಪ್ ಅಲ್ಲಿ. ಬಟ್ ನಿಮ್ಗೆ ಒಂದು ಬೀಡ್ಸ್ ಆದ ನಂತರ ಲೈಕ್ ಎಷ್ಟು 4 ಬೇರೆ ಕಲರ್ಸ್, ಇನ್ನು 4 ಬೇರೆ ಕಲರ್ಸ್, ಅಥವಾ ಒಂದು ಪೈರೈಟ್, ಒಂದು ಸಿಟ್ರಿನ್, ಹಾಗೆ ಅವ್ರು ಯಾವ ಸ್ಟೈಲಲ್ಲಿ ಹೇಳ್ತಾರೆ ಆ ಸ್ಟೈಲಲ್ಲಿ ಮಾಡಿಕೊಡ್ಬೋದು. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನೀವು ಈ ಒಂದು ಕ್ರಿಸ್ಟಲ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಕ್ರಿಸ್ಟಲ್ಸನ್ನು ಯೂಸ್ ಮಾಡಿದ ನಂತರ ನಿಮಗೆ ಅದರಲ್ಲಿ ಆಗುವ ಬದಲಾವಣೆಗಳಿಂದ ಖಂಡಿತವಾಗ್ಲೂ ಸಹಾಯ ಆಗ್ತದೆ. ಹಾಗೆ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ ಅಷ್ಟೇ ಕ್ರಿಸ್ಟಲ್ ಸಹ ನಿಮ್ಮನ್ನು ಪಾಸಿಟಿವ್ ಆಗಿ ಇರಿಸಲಿಕ್ಕೆ ಸಹಾಯ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕ್ರಿಸ್ಟಲ್ ಬಗ್ಗೆ ಹಲವಾರು ಡೌಟ್ಸ್ಗಳಿತ್ತು, ತುಂಬ ಜನ ಹಾಕೋದನ್ನು ನೋಡಿದ್ದೆ, ಬಟ್ ತುಂಬ ಜನ ನಮ್ಮ ವೀಕ್ಷಕರು ಕೂಡ ಹಾಗೇನೆ ಹಾಕೋದನ್ನು ನೋಡಿರ್ಬೋದು, ಬಟ್ ಕ್ರಿಸ್ಟಲ್ ಒಳಗೆ ಎಷ್ಟೊಂದು ವಿಚಾರಗಳಿದೆ ಅನ್ನುವಂಥದ್ದು ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಕ್ರಿಸ್ಟಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಯಾರಿಗೆಲ್ಲ ಕ್ರಿಸ್ಟಲ್ ಬೇಕು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತವಾಗ್ಲೂ ನೀವು ಕೊಡ್ತೀರಿ, ಹೌದಲ್ವಾ? ಎಷ್ಟು ಹೊತ್ತು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಕ್ರಿಸ್ಟಲ್ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿರುವಂಥ ಡೀಟೇಲನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಎಲ್ಲೆಲ್ಲೋ ಹೋಗಿ ಕ್ರಿಸ್ಟಲ್ನ ಬೈ ಮಾಡೋದಕ್ಕಿಂತ ನೀವು ಸ್ವಾತಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಅಂತ ಕೂಡ ಅವ್ರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ನಿಮ್ಮ ಎನರ್ಜಿ ಏನಿದೆಯೋ ಅದನ್ನು ನೀವು ಫೀಲ್ ಮಾಡಬೇಕು ಅಂತ ಹೇಳಿದರೆ ಕ್ರಿಸ್ಟಲನ್ನು ಯೂಸ್ ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಸ್ವಾತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.